ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಮಾತಾಜಿ ಪ್ರೇಯರ್ ಸ್ಟಾರ್ಟ್ ಮಾಡ್ಬೇಕಾ? ಮಾಡಿ ಮಾಡಿ ಮಾತಾಜಿ, ಟೈಮ್ ಆಯ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನೇ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಎಲ್ಲಾರ್ಗುನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಇವತ್ತಿನ ತರಗತಿ ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಹೆಣ್ಣು ಅಲ್ಲಿಂದ ತಾನೇ ಹೆಣ್ಣು ಚೆನ್ನಾಗಿ. ಹೌದೌದು, ಅಲ್ಲಿಂದ. ಹೆಣ್ಣು ಚೆನ್ನಾಗಿ ವೇಷಭೂಷಣ ಹಾಕಿಕೊಂಡಿದ್ದರೆ ಅವಳ ಗಂಡ ಮನೆಯಲ್ಲಿ ಇದ್ದಾನೆ ಎಂದು ತಿಳಿಯಬೇಕು. ಆಕೆಯು ಒಳ್ಳೆಯ ಉಡುಗೆ ತೊಡುಗೆ ಹಾಕಿಕೊಳ್ಳದಿದ್ದರೆ ಆಕೆಯು ಗಂಡ ಮನೆ ಬಿಟ್ಟು ಪ್ರವಾಸ ಹೋಗಿದ್ದಾನೆ ಎಂದೇ ಅರ್ಥ. ನೋಡಿದಿರಾ? ಹಾಗೆಯೇ ವಿಧವೆಯ ಉಡುಗೆ, ಅಲ್ಲಿ ಅನೇಕ ಸೂಚನೆಗಳಿವೆ. ಅಂತೆಯೇ ಸಿಂಧೂರದ ಗುರುತು ಸ್ತ್ರೀಗೆ ಗಂಡನಿರುವುದರ ಸಂಕೇತವಾಗಿರುವಂತೆಯೇ ಜನಿವಾರ ವ್ಯಕ್ತಿ ಗುರುವನ್ನು ಸ್ವೀಕರಿಸುವುದರ ಸಂಕೇತ. ಇದು ಭಾರತೀಯ ಸಾಮಾಜಿಕ ಸಂಪ್ರದಾಯದ ವರ್ಣನೆಯಂತೆ ತೋರುವಂತಹದು. ಇದರಿಂದ ಅವರ ಶ್ರೋತೃಗಳಿಗೆ ತಾತ್ಕಾಲಿಕವಾಗಿ ಆಸಕ್ತಿ ಹುಟ್ಟಿದರೂ ಎಚ್ಚರದಿಂದ ಕೇಳುವವನು ಪ್ರಭುಪಾದರ ಮಾತಿನಲ್ಲಿ ಹೆಚ್ಚಿನ ಅರ್ಥವಂತಿಕೆಯನ್ನು ಗ್ರಹಿಸಬಹುದಾಗುತ್ತದೆ.
ಪ್ರತಿಯೊಬ್ಬನೂ ಸದ್ಗುರುವನ್ನು ಸ್ವೀಕರಿಸಬೇಕು. ಹಾಗೊಮ್ಮೆ ಹೀಗೊಮ್ಮೆ ಬರುವ ಶ್ರೋತೃವಿಗೆ ಈ ವಿಷಯ ಭಾರವೇ. ಸದ್ಗುರುವನ್ನು ಸ್ವೀಕರಿಸುವ ಅಗತ್ಯ ಏನು? ಇದು ಕೇವಲ ಭಾರತಕ್ಕಾಗಿ ಅಲ್ಲವೇ? ಆದರೆ ಅವರು ಹೇಳುತ್ತಾರೆ, ಪ್ರತಿಯೊಬ್ಬನೂ ಸದ್ಗುರುವನ್ನು ಪಡೆದಿರಬೇಕು. ಇರಲಿ, ಸದ್ಗುರು ಯಾರು? ಜನಿವಾರದಂತೆ, ಹೆಣ್ಣಿನ ಬೈತಲೆಯಂತೆ, ವಿಧಿವೆಯ ಉಡುಗೆಯಂತೆ ಸದ್ಗುರುವನ್ನು ಸ್ವೀಕರಿಸುವುದು ಕೇವಲ ಹಿಂದೂ ಮತದ ಮತ್ತೊಂದು ಸಾಂಸ್ಕೃತಿಕ ಅಂಶವೆಂದು ಅವರ ಅಭಿಪ್ರಾಯ ಇರಬಹುದು. ಅವರ ಚರ್ಚೆಯನ್ನು ಒಂದು ರೀತಿಯ ಸಾಂಸ್ಕೃತಿಕ ಪ್ರದರ್ಶಿಕೆ ಎಂದು ಸುಲಭವಾಗಿ ಆಧರಿಸಬಹುದು. ವಿದೇಶಿ ಜನರ ಜೀವನದ ವಿಧಾನದ ಬಗ್ಗೆ ಚಲನಚಿತ್ರವನ್ನು ಆರಾಮವಾಗಿ ನೋಡುವಂತೆ. ಆದರೆ ಹಿಂದೆ ಈ ವಿಧಾನವನ್ನು ಅಳವಡಿಸಿಕೊಳ್ಳಬೇಕೆಂಬ ಉದ್ದೇಶ ಅಲ್ಲಿ ಇರಬೇಕೆಂದಿಲ್ಲವಲ್ಲ. ಸ್ವಾಮಿಯವರು ತಮ್ಮ ಮೈ ಮೇಲೆ ಜನಿವಾರವನ್ನು ಹಾಕಿಕೊಂಡಿದ್ದಾರೆ, ಆದರೆ ಅದು ಹಿಂದೂಗಳಿಗೆ ಅಷ್ಟೇ. ಅಮೆರಿಕೆಯವರು ಅದನ್ನು ಹಾಕಿಕೊಳ್ಳಬೇಕು ಎಂದು ಅರ್ಥ ಅಲ್ಲವಲ್ಲ. ಈ ಹಿಂದೂ ನಂಬಿಕೆಗಳು ಕುತೂಹಲಕರವಾಗಿವೆ. ಸಕಮತಜಿ, ಇನ್ನೊಂದು 4 ಲೈನ್ ಉಂಟಲ್ಲ, ಓದಿ. ವಾಸ್ತವಿಕವಾಗಿ ಶಿಷ್ಯ ಪರಂಪರೆಯಲ್ಲಿ ತಾವು ಶ್ರವಣ ಮಾಡಿದಂತೆಯೇ ಪರಾತ್ಪರ ಸತ್ಯವನ್ನು ನಿರೂಪಿಸುವುದಲ್ಲದೆ ಪ್ರಭುಪಾದರಿಗೆ ಬೇರೆ ಉದ್ದೇಶ ಇರಲಿಲ್ಲ. ಆ ಆಲ್ರೋಡ್ ಕಾರಿನ ಆಕೃತಿಯ ಕೋಣೆಯಲ್ಲಿ ಯಾರಾದರೂ ನಾನು ಸದ್ಗುರುವಿಗೆ ಶರಣಾಗಲೇಬೇಕೆ ಎಂದು ತನ್ನಲ್ಲಿ ಕೇಳಿಕೊಂಡರೆ ಆತ ಅಪ್ಪಟ ಗುರುವಿನ ವಾಸ್ತವಿಕ ಸಾನ್ನಿಧ್ಯವನ್ನು ಎದುರಿಸುತ್ತಿದ್ದ. ತನ್ನ ಇಚ್ಛೆಗೆ ಅನುಗುಣವಾಗಿ ಅವರ ಮಾತನ್ನು ತೆಗೆದುಕೊಳ್ಳಲು ಪ್ರತಿಯೊಬ್ಬನೂ ಸ್ವತಂತ್ರನಾಗಿದ್ದಾನೆ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಗೀತಾ ಆರ್ಕೋಡಿಕಲ್ ಓದಿ. ಮಾತಾಜಿ, ಜೀವನದ ಪ್ರತಿಯೊಂದು ಹಂತದಲ್ಲಿ ಅಲ್ವಾ? ಹೌದು, ಅಲ್ಲಿಂದಲೇ. ಜೀವನದ ಪ್ರತಿಯೊಂದು ಹಂತದಲ್ಲಿ ಸದ್ಗುರು ಮಾರ್ಗದರ್ಶನ ಮಾಡುವನು. ಅಂತ ಮಾರ್ಗದರ್ಶನ ನೀಡಲು ಸದ್ಗುರುವು ಪರಿಪೂರ್ಣ ವ್ಯಕ್ತಿ ಆಗಿರಬೇಕು. ಹಾಗಿಲ್ಲದೆ ಆತ ಹೇಗೆ ಮಾರ್ಗದರ್ಶನ ಮಾಡಿಯಾನು? ಇಲ್ಲಿ ಶ್ರೀಕೃಷ್ಣ ಪರಿಪೂರ್ಣ ಪುರುಷನೆಂದು ಅರ್ಜುನ ಅರ್ಥ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಅವನು ಆ ಭಗವಂತನನ್ನು ಸ್ವೀಕರಿಸುವನು. ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಸಂಸ್ಕೃತ ಯಾರಿಗೂ ಒಂದು ಪದವೂ ತಿಳಿದಿಲ್ಲ, ಆದರೆ ಶ್ರೀಲ ಪ್ರಭುಪಾದರಿಗೆ ಯಾವುದೇ ಪ್ರಶ್ನೆ ಎಂದೂ ಇಲ್ಲ. ಅವರಿಗೆ ಇದು ಅರ್ಥವಾಗದಿದ್ದರೂ ಶಾಸ್ತ್ರದ ದಿವ್ಯನಾದ ಅವರನ್ನು ಪಾವನಗೊಳಿಸುವುದು ಇದು ಅವರ ಅಧಿಕೃತತೆ. ಅವರು ಇದನ್ನು ಬಿಟ್ಟು ಬಿಡಲಾರರು. ಮೊದಲ ಪ್ರಭಾವದಲ್ಲೇ ಇದು. ವಿದೇಶಿಯರು ಆದರೂ ಋಷಿಗಳ ಮೂಲ ಮಾತು ವಿದ್ವತ್ಪೂರ್ಣ ಅಧಿಕೃತತೆಯ ಮಂದಾನಿಲವನ್ನು ಹಾಯಿಸುವುದು. ನಾನು ನಿನಗೆ ಶರಣಾಗುತ್ತಿದ್ದೇನೆ ಅಷ್ಟೇ, ನನ್ನನ್ನು ನೀನು ನಿನ್ನ ಶಿಷ್ಯನನ್ನಾಗಿ ಸ್ವೀಕರಿಸು ಎಂದು ಅರ್ಜುನ ಹೇಳುತ್ತಾನೆ. ಗೆಳೆತನದ ಮಾತು ಕಳವಳವನ್ನು ಪರಿಹರಿಸಲಾರದು. ಗೆಳೆತನದ ಮಾತು ಎಷ್ಟೇ ವರ್ಷಗಳವರೆಗೆ ನಡೆದರೂ ಪರಿಹಾರ ಇರಲಾರದು. ಆದ್ದರಿಂದಲೇ ಅರ್ಜುನ ಕೃಷ್ಣನನ್ನು ಸದ್ಗುರುವನ್ನಾಗಿ ಸ್ವೀಕಾರ ಮಾಡುತ್ತಾನೆ. ಕೃಷ್ಣನು ಏನೆಲ್ಲವನ್ನು ನಿರ್ಧರಿಸುವನೋ ಅದನ್ನು ಅವನು ಒಪ್ಪಿಕೊಳ್ಳಬೇಕು ಎನ್ನುವುದೇ ಇದರ ಅರ್ಥ. ಸದ್ಗುರುವಿನ ಆಜ್ಞೆಯನ್ನು ನಿರಾಕರಿಸಲಾಗದು. ಆದ್ದರಿಂದ ಯಾರ ಆಜ್ಞೆಗಳು ಅಪರಾಧಗಳನ್ನು ಕಟ್ಟಿಕೊಳ್ಳಲಾರವು ಅಂತ ಸದ್ಗುರುವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಒಮ್ಮೆ ನೀವು ಆರೋಗ್ಯ ವ್ಯಕ್ತಿಯನ್ನು ಸದ್ಗುರುವನ್ನಾಗಿ ಸ್ವೀಕರಿಸಿದರೆ ಆತ ನಿಮಗೆ ತಪ್ಪು ಮಾರ್ಗದರ್ಶನ ಮಾಡುವನು. ಅಲ್ಲಿಗೆ ನಿಮ್ಮ ಇಡೀ ಜೀವನ ಕೆಟ್ಟು ಹೋಗುವುದು. ಆದ್ದರಿಂದ ಯಾರ ಮಾರ್ಗದರ್ಶನ ನಮ್ಮ ಬದುಕನ್ನು ಪರಿಪೂರ್ಣಗೊಳಿಸುವುದೋ ಅಂತ ಸದ್ಗುರುವನ್ನು ಸ್ವೀಕರಿಸಬೇಕು. ಅದೇ ಸದ್ಗುರು ಮತ್ತು ಶಿಷ್ಯರ ನಡುವಿನ ಸಂಬಂಧ. ಇದು ಔಪಚಾರಿಕೆಯಲ್ಲ. ಇದು ಶಿಷ್ಯ ಮತ್ತು ಗುರು ಇಬ್ಬರಿಗೂ ದೊಡ್ಡ ಜವಾಬ್ದಾರಿ. ಮತ್ತು ಏನು ಹೇಳಿ, ವಿದ್ಯಾರ್ಥಿ ಯಾವ ಗುರುವನ್ನು ಆರಿಸಿಕೊಳ್ಳಬೇಕೆಂದು ಅವನಿಗೆ ಹೇಗೆ ತಿಳಿಯುತ್ತಾನೆ? ಏಕೆಂದರೆ ಇದಾಯ್ತಾ ಮಾತಾಜಿ? ಆದರೆ ಶಿಷ್ಯನು ಅದಕ್ಕೆ ಮೊದಲು ಅಜ್ಞಾನಿಯಾಗಿದ್ದಲ್ಲಿ. ಸಾರಿ ಮಾತಾಜಿ, ವಿದ್ಯಾರ್ಥಿ ಆದರೆ ಶಿಷ್ಯನು ಅದಕ್ಕೆ ಮೊದಲು ಅಜ್ಞಾನಿಯಾಗಿದ್ದಲ್ಲಿ. ಪ್ರಭುಪಾದ ನಿಜ, ಪ್ರಭುಪಾದರು ಗಂಭೀರವಾದ ಪ್ರಶ್ನೆಯನ್ನು ಒಪ್ಪಿಕೊಳ್ಳುತ್ತಾರೆ. ಅದು ಇಂಥ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕಾಗಿ ಶಿಷ್ಯರ ಅಜ್ಞಾನವನ್ನು ನಿವಾರಿಸಲು ಭಾರತವನ್ನು ಬಿಟ್ಟು ಅಮೆರಿಕೆಗೆ ಬಂದಿದ್ದಾರೆ. ವಿದ್ಯಾರ್ಥಿ ಯಾವ ಗುರುವನ್ನು ಆರಿಸಿಕೊಳ್ಳಬೇಕೆಂದು ಅವನು ಹೇಗೆ ತಿಳಿಯುತ್ತಾನೆ? ಏಕೆಂದರೆ ಜ್ಞಾನ ನಿರ್ಧಾರವನ್ನು ತೆಗೆದುಕೊಳ್ಳಲು ಆತನಿಗೆ ತಿಳುವಳಿಕೆ ಇರುವುದಿಲ್ಲ. ಪ್ರಭುಪಾದ ನಿಜ, ಸದ್ಗುರುವಿಗಾಗಿ ಹುಡುಕಾಡುವುದು ಮೊದಲ ಕೆಲಸ.
ನೀವು ಶಾಲೆಗಾಗಿ ಹುಡುಕಾಡಿದಂತೆ ಶಾಲೆ ಯಾವುದು ಎನ್ನುವುದರ ಬಗ್ಗೆ ನಿಮಗೆ ಕೊನೆ ಪಕ್ಷ ಪ್ರಾಥಮಿಕ ಜ್ಞಾನ ಇರಲೇಬೇಕಾಗುತ್ತದೆ. ನೀವು ಶಾಲೆಗಾಗಿ ಹುಡುಕಾಡುತ್ತಾ ಬಟ್ಟೆ ಅಂಗಡಿಗೆ ಹೋಗಲಾರಿರಿ. ಯಾವುದು ಶಾಲೆ, ಯಾವುದು ಬಟ್ಟೆ ಅಂಗಡಿ ಎನ್ನುವುದನ್ನು ಗೊತ್ತಿಲ್ಲದಷ್ಟು ನೀವು ಅಜ್ಞಾನಿಗಳಾಗಿದ್ದರೆ ನಿಮಗೆ ಅದು ತುಂಬಾ ಕಷ್ಟಕರವಾದೀತು. ಕೊನೆಯ ಪಕ್ಷ ಶಾಲೆ ಯಾವುದೆಂದು ನೀವು ತಿಳಿದಿರಲೇಬೇಕು. ಆದ್ದರಿಂದ ಜ್ಞಾನ ಇರುವುದು ಹೀಗೆ. ತದ್ವಿಜ್ಞಾನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗೌರಿ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತದ್ವಿಜ್ಞಾನಾರ್ಥಂ ಸ ಗುರುಂ ಏವ ವಿಗಚ್ಚೇತ್ ಸಮಿತ್ ಪಾಣಿಹ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಈ ಶ್ಲೋಕದ ಪ್ರಕಾರ ದಿವ್ಯ ಜ್ಞಾನದ ಬಗ್ಗೆ ಜಿಜ್ಞಾಸೆ ಉಳ್ಳ ವ್ಯಕ್ತಿಗೆ ಸದ್ಗುರುವಿನ ಅಗತ್ಯ ಇದೆ. ಶ್ರೀಮದ್ ಭಾಗವತದಲ್ಲಿ ಇನ್ನೊಂದು ಶ್ಲೋಕ ಇದೆ, ತಸ್ಮಾದ್ ಗುರುಂ ಪ್ರಪದ್ಯೇತ್ ಜಿಜ್ಞಾಸುಹು ಶ್ರೇಯ ಉತ್ತಮಂ. ಅಂದ್ರೆ ಅಲೌಕಿಕ ವಿಷಯಗಳ ಬಗ್ಗೆ ಜಿಜ್ಞಾಸು ಆದವನು ಸದ್ಗುರುವನ್ನ ಹುಡುಕಿಕೊಳ್ಳಬೇಕು. ಅಲೌಕಿಕ ವಿಷಯಗಳ ಪ್ರಾಥಮಿಕ ಜ್ಞಾನದ ಪರಿಚಯ ಇಲ್ಲದವನು ಸದ್ಗುರುವಿನಿಂದ ಹೇಗೆ ವಿಚಾರಗಳನ್ನ ಸ್ವೀಕರಿಸಿಯಾರು? ಆ ಪ್ರಾಶ್ನಿಕನಿಗೆ ತೃಪ್ತಿಯಾದಂತೆ ತೋರಿತು. ಅವರ ಉಪನ್ಯಾಸವು ನಿರ್ದಿಷ್ಟ ವಿಷಯದ ಮೇಲೆ ಸಿದ್ಧಪಡಿಸಿದ ಭಾಷಣವಾಗಿರಲಿಲ್ಲ. ಗಂಭೀರವೂ ಘನ ಪಾಂಡಿತ್ಯಪೂರ್ಣವೂ ಆಗಿದ್ದರೂ ಅದು ಅನೇಕ ಆಧ್ಯಾತ್ಮಿಕ ಅಂಶಗಳನ್ನ ಒಳಗೊಂಡಿತ್ತು. ಆದರೂ ಅವರು ಶಬ್ದಕ್ಕಾಗಿ ತಟಕಾಡುತ್ತಾ ಎಂದು ತಡೆದು ಮಾತನಾಡುತ್ತಿರಲಿಲ್ಲ. ಅವರು ಹೇಳಬೇಕಾದುದನ್ನ ಖಚಿತವಾಗಿ ತಿಳಿದಿರುತ್ತಿದ್ದರು. ಆದರೆ ಶ್ರೋತೃಗಳು ಎಷ್ಟರ ಮಟ್ಟಿಗೆ ಗ್ರಹಿಸಬಹುದಿತ್ತು ಎನ್ನುವುದೊಂದೇ ಪ್ರಶ್ನೆ ಆಗಿತ್ತು. ಕೆಲವೊಮ್ಮೆ ಅವರ ಮನೋಭಾವ ಲಘು ಅಂದ್ರೆ ತಿಳಿವಾಗಿರುತ್ತಿತ್ತು. ಅವರು ತಮ್ಮ ಜೊತೆಗಿರುವ ನ್ಯೂಯಾರ್ಕಿಗರ ಮೇಲೆ ಕನಿಕರ ತೋರುತ್ತಿದ್ದರು. ಅವರು ಪಡುವ ಕಷ್ಟಗಳ ಬಗ್ಗೆ ಒಳಗೆ ನಗುತ್ತಿದ್ದರು. ಭಾರಿ ಹಿಮಪಾತವಿದ್ದರೆ ಇಡೀ ನ್ಯೂಯಾರ್ಕ್ ನಗರ ಹಿಮದಿಂದ ತೊಯ್ಯುತ್ತದೆ. ನಿಮಗೆಲ್ಲ ಅನಾನುಕೂಲ ಉಂಟಾಗುತ್ತದೆ. ಅದೊಂದು ಬಗೆಯ ಯಾತನೆ. ಅದರ ಮೇಲೆ ನಿಮಗೆ ಹಿಡಿತವಿಲ್ಲ. ತಮ್ಮ ಶಿಕ್ಷಕನಿಂದ ತುಂಬಾ ಚೆನ್ನಾಗಿ ಕಲಿತಿದ್ದಕ್ಕಾಗಿ ಡಾಕ್ಟರ್ ಮಿಶ್ರಾರ ವಿದ್ಯಾರ್ಥಿಗಳನ್ನ ಕೆಲವೊಮ್ಮೆ ಪ್ರಶಂಸಿಸುತ್ತಿದ್ದರು. ಈಗ ಡಾಕ್ಟರ್ ಮಿಶ್ರಾ ಕಲಿಸುತ್ತಿರುವುದು ಚೆನ್ನಾಗಿದೆ. ಎಲ್ಲಕ್ಕಿಂತ ಮೊದಲು ನಾನು ಯಾರು ಎನ್ನುವುದನ್ನ ಭಗವದ್ಗೀತೆಯಿಂದಲೂ ತಿಳಿಯಬಹುದು. ನಾನು ಈ ದೇಹವಲ್ಲ. ಕೆಲವೊಮ್ಮೆ ಅತಿಥಿಯೊಬ್ಬ ಇದ್ದಕ್ಕಿದ್ದಂತೆ ಅಸಂಬದ್ಧ ಪ್ರಶ್ನೆಯನ್ನೆತ್ತುವನು. ಸ್ವಾಮಿಯವರು ಅದನ್ನ ಸಹನೆಯಿಂದ ಪರಿಗಣಿಸಲು ಪ್ರಯತ್ನಿಸುವರು. ಆದಾಗ್ಯೂ ಈ ಸಹನೆಯ ಹಿಂದೆ ಪ್ರಭುಪಾದರ ಮನೋಧರ್ಮ ಯಾವಾಗಲೂ ಧಾವಂತದ್ದಾಗಿತ್ತು. ಕೆಲವೊಮ್ಮೆ ಅವರು ಶೀಘ್ರವಾಗಿ ಮಾತನಾಡುತ್ತಿದ್ದರು. ಸಾಧ್ಯವಾದಷ್ಟು ಬೇಗ ಪಶ್ಚಿಮದಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಸ್ಥಾಪಿಸುವ ಅವರ ಆಸೆಯನ್ನ ಯಾರಾದರೂ ಗುರುತಿಸಬಹುದಾಗಿತ್ತು. ಅವರಿಗೆ ಅನುಯಾಯಿಗಳಿರಲಿಲ್ಲ. ಕೇವಲ ಕೆಲವು ಪುಸ್ತಕಗಳಿದ್ದವು. ದೇವಸ್ಥಾನಗಳಿರಲಿಲ್ಲ. ತಾನು ಕಾಲದ ವಿರುದ್ಧ ಓಡಾಡುತ್ತಿರುವುದಾಗಿ ಅವರು ಬಹಿರಂಗವಾಗಿಯೇ ಹೇಳುತ್ತಿದ್ದರು. ನಾನು ಮುದುಕ. ಯಾವುದೇ ಸಮಯದಲ್ಲಿ ನಾನು ಹೊರಟು ಹೋಗಬಹುದು. ಹಾಗೆಂದ ಅವರ ಕೃಷ್ಣ ಪ್ರಜ್ಞಾ ಸಿದ್ಧಾಂತದ ಔಪಚಾರಿಕ ಬೋಧನೆಯ ಹಿಂದೆ ಕಾತರ ಇತ್ತು. ಶೀಘ್ರವೇ ಕೃಷ್ಣ ಪ್ರಜ್ಞೆಯನ್ನ ಸ್ವೀಕರಿಸುವಂತೆ ಮಾಡುವ, ಕೊನೆಯ ಪಕ್ಷ ಒಂದು ಜೀವಕ್ಕಾದರೂ ಮನವರಿಕೆ ಮಾಡಿಕೊಡುವ ಕಾತರ ಇತ್ತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರಿಣಿ ಕೃಷ್ಣ. ಹರೇ ಕೃಷ್ಣ ಪ್ರಿಯ ಮಾತಾಜಿ. ಫೋನ್ ನೋಡಿ. ಜಿ ಪ್ರಭಾವತಿ ಮಾತಾಜಿ. ಓಕೆ, ಎಲ್ಲಿಂದ ಪ್ರಭಾವತಿ ಓದ್ಬೇಕು? ಮಾತಾಜಿ. ಬಂದೆ. ಎಲ್ಲಿಂದ ಓದ್ಬೇಕು ಮಾತಾಜಿ? ಅಲ್ಲೇ ಪ್ರಭುಪಾದರಿಗೆ ಹಾ, ಈ ಹಿಂದೆ ಓಕೆ, ಧನ್ಯವಾದ. ಹರೇ ಕೃಷ್ಣ. ಪ್ರಭುಪಾದರಿಗೆ ಈ ಹಿಂದೆ ಬಟ್ಲರಿನ ಆನಂದಾಶ್ರಮದ ಡಾಕ್ಟರ್ ಮಿಶ್ರರ ನಿರ್ಬಂಧ ಸನ್ನಿವೇಶಗಳು ಇದ್ದವು. ಈಗ ಹಾಗಿರಲಿಲ್ಲ. ಪರಾತ್ಪರ ಸತ್ಯದ ಬಗ್ಗೆ ಪೂರ್ಣವಾಗಿ ಮಾತನಾಡಲು ಮುಕ್ತತೆ ಇತ್ತು. ಅವರು ತಮ್ಮ ಬದುಕಿನ ಉದ್ದಕ್ಕೂ ಇದಕ್ಕಾಗಿ ಸಿದ್ಧತೆ ನಡೆಸಿದ್ದರು. ಆದರೆ ಈಗಲೂ ಪಾಶ್ಚಾತ್ಯ ಶ್ರೋತೃಗಳ ಪ್ರತಿಕ್ರಿಯೆಯನ್ನು ಪರೀಕ್ಷಿಸಿ ಅವರನ್ನು ಗಮನಿಸುತ್ತಾ ಕೃಷ್ಣನನ್ನು ನಿರೂಪಿಸಲು ಉತ್ತಮ ಮಾರ್ಗವನ್ನು ಶೋಧಿಸುತ್ತಲೇ ಇದ್ದರು. ಅವನು ದೇವರು ಎನ್ನುವುದನ್ನು ನಾವು ಸದಾ ನೆನಪಿನಲ್ಲಿಡಬೇಕು. ಅವನು ಸರ್ವಶಕ್ತ. ಆ ಬಲದಲ್ಲಿ ಅವನನ್ನು ಯಾರೂ ಗೆಲ್ಲಲಾರರು.
ಸೌಂದರ್ಯದಲ್ಲಿ ಸೌಂದರ್ಯಕ್ಕೆ ಸಂಬಂಧಿಸಿದಂತೆ ಅವನು ಯುದ್ಧ ಭೂಮಿಯಲ್ಲಿದ್ದಾಗ ನೀವು ಯಾರಾದರೂ ಕೃಷ್ಣನ ಚಿತ್ರವನ್ನು ನೋಡಿದ್ದೀರಾ? ನೀವು ನೋಡಿದ್ದೀರಾ? ನಿಮ್ಮಲ್ಲಿ ಯಾರಾದರೂ ಕೃಷ್ಣನನ್ನು ಎಂದಾದರೂ ನೋಡಿದ್ದೀರಾ? ಓ ಇಲ್ಲವೇ? ಪ್ರಭುಪಾದರ ಧ್ವನಿ ತಗ್ಗುತ್ತದೆ. ಅವರು ಶ್ರೋತೃಗಳ ಮೇಲೆ ದೃಷ್ಟಿ ಹಾಯಿಸಿ ಕೊಂಚ ವಿರಾಮ ನೀಡುತ್ತಾರೆ. ಯಾರೂ ಎಂದೂ ಕೃಷ್ಣನನ್ನು ನೋಡಿಲ್ಲ. ಭಗವಾನ್ ಕೃಷ್ಣನ ಬಗ್ಗೆ ಕೊಂಚ ಪೂರ್ವಭಾವಿ ಜ್ಞಾನ ಯಾರಿಗೂ ಇಲ್ಲ. ಭಾರತದಲ್ಲಿ ಕೋಟಿ ಕೋಟಿ ಜನ ಸೌಂದರ್ಯ ಸತ್ಯದ ಬಾಹ್ಯ ರೂಪವಾಗಿ ಭಗವಾನ್ ಕೃಷ್ಣನನ್ನು ದಿನವೂ ಪೂಜಿಸುವರು. ಶಿಲ್ಪ, ಚಿತ್ರ, ನೃತ್ಯಗಳಲ್ಲಿ ಆತನ ಮನೋಹರ ರೂಪವನ್ನು ವೀಕ್ಷಿಸುವರು. ಅವನ ಭಗವದ್ಗೀತೆಯ ತತ್ವೋಪದೇಶ ಸುಪ್ರಸಿದ್ಧವಾದದ್ದು. ಪ್ರಭುಪಾದರು ಆ ಭಗವಂತನ ಗುಪ್ತದೂತ. ಆದಾಗ್ಯೂ ಕೊಠಡಿ 307ರಲ್ಲಿ ಮಹಿಳೆಯರು ಮತ್ತು ಮಹನೀಯರು ಸ್ವಾಮಿಯವರನ್ನು ಶೂನ್ಯ ಭಾವದಿಂದ ಕಾಣುತ್ತಿದ್ದಾರೆ. ಪ್ರಭುಪಾದರು ಭಾರತದಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋಗುವುದರ ನೈಜ ಅರ್ಥವನ್ನು ಚರ್ಚಿಸುತ್ತಿದ್ದಾರೆ. ತೀರ್ಥಕ್ಷೇತ್ರದಲ್ಲಿ ವಾಸಿಸುವ ಆಧ್ಯಾತ್ಮಿಕ ಜ್ಞಾನದಲ್ಲಿ ಧೀಮಂತನಾದ ವಿದ್ವಾಂಸನನ್ನು ಕಾಣಲಿಕ್ಕಾಗಿ, ಅವನ ಸಂಘ ಮಾಡಲಿಕ್ಕಾಗಿ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು. ನನ್ನಂತೆ ವೃಂದಾವನದಲ್ಲಿ ನನ್ನ ವಾಸ. ವೃಂದಾವನದಲ್ಲಿ ಅನೇಕ ದೊಡ್ಡ ವಿದ್ವಾಂಸರು, ಸಾಧು ಪುರುಷರು ವಾಸಿಸುತ್ತಿದ್ದಾರೆ. ಹಾಗಾಗಿ ಅಂತ ಪುಣ್ಯ ಕ್ಷೇತ್ರಗಳಿಗೆ ಹೋಗಬೇಕು. ಕೇವಲ ನೀರಿನಲ್ಲಿ ಮೀಯಲಿಕ್ಕಲ್ಲ. ಅಲ್ಲಿ ವಾಸಿಸುವ ಆಧ್ಯಾತ್ಮಿಕವಾಗಿ ಮುನ್ನಡೆದ ವ್ಯಕ್ತಿಯೊಬ್ಬನನ್ನು ಕಂಡುಕೊಳ್ಳುವಷ್ಟು ನಾವು ಜಾಣರಾಗಿರಬೇಕು. ಅವನಿಂದ ಉಪದೇಶ ಸ್ವೀಕಾರ ಮಾಡಬೇಕು. ಅದರಿಂದ ಲಾಭ ಪಡೆಯಬೇಕು. ಸ್ನಾನ ಮಾಡಲಿಕ್ಕಾಗಿ ತೀರ್ಥಕ್ಷೇತ್ರಗಳಿಗೆ ಹೋಗುವುದರಲ್ಲಿ ಆಸಕ್ತಿ ಇದ್ದು ಅಲ್ಲಿಯ ವಿದ್ವಾಂಸರಿಂದ ಶ್ರವಣ ಮಾಡುವುದರ ಆಕರ್ಷಣೆ ಇಲ್ಲದಿದ್ದರೆ ಆತನನ್ನು ಕತ್ತೆ ಎಂದು ಪರಿಗಣಿಸಲಾಗುವುದು. ಅವರು ನಗುತ್ತಾರೆ. ಸ ಏವ ಗೋಖರಃ. ಗೋ ಎಂದರೆ ಹಸು, ಖರ ಎಂದರೆ ಕತ್ತೆ. ಆದ್ದರಿಂದ ಇಡೀ ನಾಗರಿಕತೆಯು ಹಸು ಕತ್ತೆಗಳ ನಾಗರಿಕತೆಯಂತೆ ಚಲಿಸುತ್ತದೆ. ಪ್ರತಿಯೊಬ್ಬನು ದೇಹದೊಂದಿಗೆ ಗುರುತಿಸಿಕೊಳ್ಳುತ್ತಿದ್ದಾನೆ. ಏನು, ನೀವು ಮಾತಾಡಲು ಇಚ್ಛಿಸುವಿರಾ? ಮಹಿಳೆ: ರಹಸ್ಯ ಸ್ಥಳವೆಂದು ತಿಳಿಯಲಾದ ಸ್ಥಳಗಳಲ್ಲಿ ಮೇಲ್ ಮಾಡ್ಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೆಕ್ಸ್ಟ್ ಜಯಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದ ಪವಿತ್ರ ಸೀಕ್ರೆಟ್. ಹೌದು, ಮಹಿಳೆ ಇದು ಪವಿತ್ರ. ಕೇಳುದಿಲ್ಲ ಮಾತಾಜಿ, ಸ್ವಲ್ಪ ಗಟ್ಟಿ ಓದಿ. ಕೇಳಿಸ್ತಿದೆಯಾ ಮಾತಾಜಿ? ಸ್ವಲ್ಪ ಗಟ್ಟಿ ಓದಿ. ಶ್ರೀಲ ಪ್ರಭುಪಾದ ಲೀಲಾಮೃತ. ಪ್ರಭುಪಾದ ಪವಿತ್ರ ಸೀಕ್ರೆಟ್. ಹೌದು, ಮಹಿಳೆ ಇದು ಪವಿತ್ರ ಸೀಕ್ರೆಟ್ ಸ್ಥಳ ಎಂದೇ. ಪ್ರಭುಪಾದ ಮಹಿಳೆ ಅಲ್ಲಿ ಸಾಧುಗಳ ಹಾಗೂ ಹೆಚ್ಚು ಮುನ್ನಡೆ ಸಾಧಿಸಿದ ಜನರ ಸಂದರ್ಶನ ಸಿಗುವುದರಿಂದಾಗಿ ಹೆಚ್ಚು ಆಕರ್ಷಣೆ ಇರುತ್ತದೆ ಎನ್ನುವುದು ಒಂದು ವಾಸ್ತವಾಂಶ ಅಲ್ಲವೇ? ಪ್ರಭುಪಾದ: ಓ ಹೌದು, ನಿಜವಾಗಿಯೂ, ಖಂಡಿತವಾಗಿಯೂ. ಅದರಿಂದ ಆ ಸ್ಥಳವೇ ಒಂದು ಆಕರ್ಷಣೆಯನ್ನು ಪಡೆದಿರುತ್ತದೆ. ಮಹಿಳೆ: ಹೌದು ಅಲ್ಲವೇ? ಪ್ರಭುಪಾದ: ವೃಂದಾವನದಲ್ಲಿದ್ದಂತೆ ಅದು ಪ್ರಾಯೋಗಿಕವಾಗಿದೆ. ಇಲ್ಲಿ ಪ್ರಪಂಚದ ಅತಿ ದೊಡ್ಡ ನಗರವಾದ ನ್ಯೂಯಾರ್ಕಿನಲ್ಲಿ ನಾನು ಕುಳಿತಿದ್ದೇನೆ. ಇದು ಎಂಥ ವೈಭವೋಪೇತ ನಗರ. ಆದರೆ ನನ್ನ ಹೃದಯ ಆ ವೃಂದಾವನಕ್ಕಾಗಿ ಸದಾ ಕಾತರಿಸುತ್ತಿದೆ. ಮಹಿಳೆ: ಹೌದು ಅಂತ ನಗುವಳು. ಪ್ರಭುಪಾದ: ನಿಜ, ನಾನು ಇಲ್ಲಿ ಸುಖಿಯಾಗಿಲ್ಲ. ಮಹಿಳೆ: ಹೌದು, ನನಗೆ ಗೊತ್ತು ಪ್ರಭುಪಾದ. ಆ ಪುಣ್ಯ ಸ್ಥಳವಾದ ನನ್ನ ವೃಂದಾವನಕ್ಕೆ ಮರಳಲು ನಾನು ತುಂಬಾ ಸಂತಸ ಪಡುವೆನು. ಅಂದ ಮೇಲೆ ನೀವು ಏಕೆ ಇಲ್ಲಿದ್ದೀರಿ? ಏಕೆಂದರೆ ಇದು ನನ್ನ ಕರ್ತವ್ಯ. ನಾನು ನಿಮಗಾಗಿ ಒಂದು ಸಂದೇಶ ತಂದಿದ್ದೇನೆ. ಏಕೆಂದರೆ ನನಗೆ ಹಿರಿಯರಾದ ನನ್ನ ಸದ್ಗುರು ಆಜ್ಞೆ ಮಾಡಿದ್ದಾರೆ. ನೀನು ಏನೆಲ್ಲವನ್ನು ಕಲಿತಿದ್ದೀಯೋ ಆ ಜ್ಞಾನವನ್ನು ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ವಿತರಿಸಲೇಬೇಕು. ಆದ್ದರಿಂದ ಈ ಎಲ್ಲಾ ಕಷ್ಟಗಳಿದ್ದರೂ ಅಸೌಕರ್ಯಗಳಿದ್ದರೂ ನಾನು ಇಲ್ಲಿದ್ದೇನೆ. ಏಕೆಂದರೆ ನಾನು ನನ್ನ ಕರ್ತವ್ಯಕ್ಕೆ ಬದ್ಧನಾಗಿದ್ದೇನೆ. ನಾನು ಹೋಗಿ ವೃಂದಾವನದಲ್ಲಿ ಕುಳಿತರೆ ಅದರಿಂದ ನನ್ನ ವೈಯಕ್ತಿಕ ಸೌಕರ್ಯಕ್ಕೆ ಒಳ್ಳೆಯದಾಗುವುದು. ಅಲ್ಲಿ ನಾನು
ಸ್ವಸ್ಥನಾಗುವೆನು. ನನಗೆ ಯಾವ ಕಳವಳವೂ ಇರುವುದಿಲ್ಲ, ಕಳವಳವೂ ಇರುವುದಿಲ್ಲ, ಯಾವ ಬಗೆಯದೂ ಇರುವುದಿಲ್ಲ. ಆದರೆ ನಾನು ಈ ಮುಪ್ಪಿನಲ್ಲಿ ಎಲ್ಲಾ ಹೊಣೆಯನ್ನು ಹೊತ್ತುಕೊಂಡಿದ್ದೇನೆ, ಏಕೆಂದರೆ ನಾನು ಕರ್ತವ್ಯ ಬದ್ಧನಾಗಿದ್ದೇನೆ. ಆದ್ದರಿಂದ ಅಸೌಕರ್ಯಗಳು ಇದ್ದಾಗ್ಯೂ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸಲೇಬೇಕಾಗಿದೆ. ಹೊರಗಿನವನೊಬ್ಬ ಬಾಗಿಲು ತೆರೆಯುವನು, ಅಳುಕಿನಿಂದ ಒಳಗಡೆ ನೋಡುವನು. ಪ್ರಭುಪಾದ ತನ್ನ ಉಪನ್ಯಾಸವನ್ನು ನಿಲ್ಲಿಸಿ, ಸರಿ ಒಳಗೆ ಬನ್ನಿ, ನೀವು ಇಲ್ಲಿ ಬರಬಹುದು. ನೀವು ಹರೇ ಇಲ್ಲಿ ಕೃಷ್ಣ ಬರಬಹುದು. ಮಾತಾಜಿ, ಇಲ್ಲಿ ಬರಬಹುದು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಬರ್ಟ್ ನೆಲ್ಸನ್ ನ್ಯೂಯಾರ್ಕ್ ನಗರದಲ್ಲಿ ಬೆಳೆದಿದ್ದರೂ ಮಂದಗತಿಯ ಸರಳ ಹಳ್ಳಿ ಹೈದನಂತಿದ್ದ. ಅವನಿಗೆ 20 ವರ್ಷ ವಯಸ್ಸು. ಆತ ಅಲ್ಲಿ ಬೆಳೆಯುತ್ತಿದ್ದ ಹಿಪ್ಪಿ ಸಮುದಾಯದ ಭಾಗವಾಗಿರಲಿಲ್ಲ. ಜುವಾನ ಅಥವಾ ಇತರ ಮಾದಕ ವಸ್ತುಗಳನ್ನು ಸೇವಿಸುತ್ತಿರಲಿಲ್ಲ. ಆತ ಅಷ್ಟಾಗಿ ಸಮಾಜದ ಜೊತೆ ಬೆರೆತಿರಲಿಲ್ಲ. ಒಂಟಿಯಾಗಿದ್ದ. ಸ್ಪೇನ್ ಐಲ್ಯಾಂಡ್ ಕಮ್ಯುನಿಟಿ ಕಾಲೇಜಿನಲ್ಲಿ ಯಾವುದೋ ತಾಂತ್ರಿಕ ಶಿಕ್ಷಣವನ್ನು ಪಡೆದಿದ್ದ. ರೆಕಾರ್ಡ್ ಉತ್ಪಾದಿಸುವ ವ್ಯಾಪಾರದಲ್ಲಿ ತೊಡಗಿಕೊಳ್ಳಲು ಪ್ರಯತ್ನಿಸಿದ್ದ. ಆದರೆ ಅಂಥ ಯಶಸ್ಸು ಲಭಿಸಿರಲಿಲ್ಲ. ಆತ ದೇವರಲ್ಲಿ ಆಸಕ್ತಿಯುಳ್ಳವನು. ನಗರದ ಸುತ್ತಮುತ್ತ ನಡೆಯುತ್ತಿದ್ದ ನಾನಾ ಆಧ್ಯಾತ್ಮಿಕ ಸಭೆಗಳಿಗೆ ಹೋಗುತ್ತಿದ್ದ. ಒಂದು ರಾತ್ರಿ ಡಾಕ್ಟರ್ ಮಿಶ್ರಾ ಉಪನ್ಯಾಸ ಕೇಳಲು ಅವನು ಮಾತಾಜಿ ಇದು ಕರ್ಸರ್ ತೆಗೀರಿ ಯೋಗ ಸೊಸೈಟಿಗೆ ಹೋದ. ಅಲ್ಲಿ ಮೊದಲಿಗೆ ಪ್ರಭುಪಾದರನ್ನು ಕಂಡ. ರಾಬರ್ಟ್ ಸ್ವಾಮೀಜಿ ಬೆಂಚಿನ ಮೇಲೆ ಕುಳಿತಿದ್ದರು. ಅದೊಂದು ಸಭೆ. ಡಾಕ್ಟರ್ ಮಿಶ್ರಾ ಜನರ ಗುಂಪಿಗೆ ಎದುರಾಗಿ ನಿಂತಿದ್ದರು. ಅಲ್ಲಿಗೆ ಬರುತ್ತಿದ್ದ ಸುಮಾರು 50 ಜನರು ಅಲ್ಲಿದ್ದರು. ನಾನು ಪ್ರಜ್ಞಾವಂತನಾಗಿದ್ದೇನೆ ಎನ್ನುವುದನ್ನು ಕುರಿತು ಅವರು ಮಾತನಾಡುತ್ತಿದ್ದರು. ಡಾಕ್ಟರ್ ಮಿಶ್ರಾ ಮಾತನಾಡಿದ ಬಳಿಕ ದೊಡ್ಡ ಮುಗುಳ್ನಗೆಯೊಂದಿಗೆ ಸ್ವಾಮೀಜಿ ಅವರ ಪರಿಚಯವನ್ನು ಸೊಗಸಾಗಿ ಮಾಡಿಕೊಟ್ಟರು. ಸ್ವಾಮೀಜಿ ಇಲ್ಲಿದ್ದಾರೆ ಎಂದು ಹೇಳಿದರು. ಮೈಯನ್ನು ಸುತ್ತಾ ತೂಗುತ್ತಾ ಕೈಯನ್ನು ಅಲ್ಲಾಡಿಸುತ್ತಾ ಡಾಕ್ಟರ್ ಮಿಶ್ರಾ ಈ ದೀರ್ಘ ನಿರೂಪಣೆಯನ್ನು ನೀಡಿದರು. ಅದು ಸುಂದರವಾಗಿತ್ತು. ಡಾಕ್ಟರ್ ಮಿಶ್ರಾ ಸುಮಾರು 1 ಗಂಟೆ ಮಾತನಾಡಿದ ಬಳಿಕ ಇದು ನಡೆದದ್ದು. ಸ್ವಾಮೀಜಿ ಮಾತನಾಡಲಿಲ್ಲ. ಅವರು ಒಂದು ಹಾಡನ್ನು ಹಾಡಿದರು. ಆ ಬಳಿಕ ನಾನು ಅವರಿದ್ದಲ್ಲಿಗೆ ಹೋದೆ. ಅವರು ದೊಡ್ಡದಾಗಿ ಮುಗುಳ್ನಕ್ಕರು. ಕೃಷ್ಣ ಪ್ರಜ್ಞೆಗೆ ತರುಣರನ್ನು ತೆಗೆದುಕೊಳ್ಳಲು ಬಯಸುವುದಾಗಿ ಹೇಳಿದರು. ಅವರು ಆ ಬಗ್ಗೆ ತುಂಬಾ ಗಂಭೀರವಾಗಿದ್ದರು. ಎಲ್ಲಾ ತರುಣರನ್ನೇ ಅವರು ಬಯಸಿದ್ದರು. ಅದು ತುಂಬಾ ಒಳ್ಳೆಯದೆಂದು ನಾನು ಯೋಚಿಸಿದೆ. ಅದಕ್ಕೊಂದು ಅರ್ಥ ಇತ್ತು. ಹಾಗಾಗಿ ನಾನು ಸಹಾಯ ನೀಡಲು ಬಯಸಿದೆ. ಅಲ್ಲಿಯೇ ಮಾತನಾಡುತ್ತಾ ನಾವು ಸುಮಾರು 1 ಗಂಟೆ ನಿಂತೆವು. ಹಿಂಬದಿಯಲ್ಲಿ ಮಿಶ್ರಾ ಒಂದು ವಾಚನಾಲಯವನ್ನು ಇಟ್ಟುಕೊಂಡಿದ್ದರು. ಅಲ್ಲಿ ನಾವು ಕೆಲವು ಪುಸ್ತಕಗಳನ್ನು, ಅರ್ಜುನ, ಕೃಷ್ಣ, ರಥಗಳು ಮೊದಲಾದವುಗಳನ್ನು ನೋಡಿದೆವು. ನಾವು ಅಲ್ಲೇ ಒಂದು ಸುತ್ತು ನಡೆದೆವು. ಗೋಡೆಯ ಮೇಲೆ ಸಂತರ ಕೆಲವು ಚಿತ್ರಗಳನ್ನು ನೋಡಿದೆವು. ಅಷ್ಟು ಹೊತ್ತಿಗೆ ತುಂಬ ರಾತ್ರಿಯಾಗಿತ್ತು. ಮಾರನೆಯ ದಿನ 10 ಗಂಟೆಗೆ ಕೆಳಮಹಡಿಯಲ್ಲಿರುವ ತಮ್ಮ ಕಾರ್ಯಾಲಯಕ್ಕೆ ಮತ್ತೆ ಬರುವಂತೆ ಪ್ರಭುಪಾದರು ಹೇಳಿದರು. ಮಾರನೆಯ ದಿನ ರಾಬರ್ಟ್ ನೆಲ್ಸನ್ ಕೊಠಡಿ 307ಕ್ಕೆ ಹೋದಾಗ ಪ್ರಭುಪಾದರು ಆತನನ್ನು ಒಳಗೆ ಬರಮಾಡಿಕೊಂಡರು. ಕೊಠಡಿ ವಸತಿ ಉದ್ದೇಶಕ್ಕೆ ನಿರ್ಮಿತವಾದದ್ದಲ್ಲ ಎನ್ನುವುದು ಸ್ಪಷ್ಟವಾಗಿಯೇ ಇತ್ತು. ಅಲ್ಲಿ ಪಾಯಖಾನೆ, ಬಚ್ಚಲು, ಕುರ್ಚಿ, ಹಾಸಿಗೆ, ದೂರವಾಣಿ ಯಾವುದೂ ಇರಲಿಲ್ಲ. ಗೋಡೆಗಳಿಗೆ ಭೀಕರ ಕಪ್ಪು ಬಣ್ಣವನ್ನು ಬಳಿಯಲಾಗಿತ್ತು. ಪ್ರಭುಪಾದರು ರಾಬರ್ಟ್ಗೆ ಶ್ರೀಮದ್ ಭಾಗವತದ 3 ಸಂಪುಟಗಳನ್ನು ತೋರಿದರು. ಅದನ್ನು ರಾಬರ್ಟ್ 16.50ಕ್ಕೆ $16.50ಗೆ ಕೊಂಡುಕೊಂಡ. ಆ ಬಳಿಕ ಪ್ರಭುಪಾದರು ಆತನಿಗೆ ಒಂದು ಸಣ್ಣ ಕಾಗದವನ್ನು ನೀಡಿದರು. ಅದರಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಮುದ್ರಿಸಲಾಗಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ರಾಬರ್ಟ್ ಸ್ವಾಮಿಯವರು ಇದನ್ನು ನನಗೆ ನೀಡುತ್ತಿದ್ದಾಗ ಜಗತ್ತನ್ನೇ ನನಗೆ ನೀಡುತ್ತಿರುವರೋ ಎನ್ನುವಷ್ಟು ಖುಷಿಯ ದೊಡ್ಡ ಮುಗುಳ್ನಗೆ ಅವರ ಮುಖದ ಮೇಲೆ ಮೂಡಿತು. ನಾವು ಒಟ್ಟಿಗೆ ಇಡೀ ದಿನ ಕಳೆದೆವು. ಒಂದು ಸಂದರ್ಭದಲ್ಲಿ ಅವರು ಹೇಳಿದರು, ನಾವಿನ್ನು ಮಲಗುವೆವು. ತಮ್ಮ ಚಿಕ್ಕ ಬರೆಯುವ ಮಣೆಯ ಬಳಿ ಅವರು ಮಲಗಿದರು. ನಾನು ಹೇಳಿದೆ, ನನಗೂ ದಣಿವಾಗಿದೆ.
ನಾನು ಆ ಕೋಣೆಯ ಇನ್ನೊಂದು ಬದಿಯಲ್ಲಿ ಮಲಗಿದೆ. ನಾವು ವಿಶ್ರಾಂತಿ ತೆಗೆದುಕೊಂಡೆವು. ನಾನು ನೆಲದ ಮೇಲೆಯೇ ಮಲಗಿದ್ದೆ. ಅಲ್ಲಿದ್ದಿದ್ದು ಅದೊಂದೇ ಜಾಗ. ಆ 1.5 ಗಂಟೆಯ ಉದ್ದಕ್ಕೂ ಅವರು ನಿದ್ದೆ ಮಾಡಲಿಲ್ಲ. ಆ ದಿನದ ಉಳಿದ ಸಮಯವನ್ನು ನಾವು ಒಟ್ಟಿಗೆ ಕಳೆದೆವು. ಅವರು ಚೈತನ್ಯ ಪ್ರಭುವಿನ ಬಗ್ಗೆ, ಪ್ರಭುವಿನ ಲೀಲೆಗಳ ಬಗ್ಗೆ ಮಾತನಾಡುತ್ತಿದ್ದರು. ಚೈತನ್ಯ ಪ್ರಭುವಿನ ಸಣ್ಣ ಚಿತ್ರವನ್ನು ನನಗೆ ತೋರಿಸಿದರು. ಆ ಬಳಿಕ ಅವರು ಚೈತನ್ಯ ಪ್ರಭುವಿನ ಭಕ್ತರಾದ ನಿತ್ಯಾನಂದ ಮತ್ತು ಅದ್ವೈತರ ಬಗ್ಗೆ ಮಾತನಾಡಲು ಆರಂಭಿಸಿದರು. ಅವರ ಬಳಿ ಆ 5 ಭಕ್ತರ ಚಿತ್ರ ಇತ್ತು. ಅವರ ಸದ್ಗುರುವಿನ ಚಿತ್ರವೂ ಇತ್ತು. ಅವರು ಸಂಸ್ಕೃತದಲ್ಲಿ ಕೆಲವು ವಿಷಯಗಳನ್ನು ಹೇಳಿ ಅದನ್ನು ಅನುವಾದಿಸಿದರು. ಆದರೂ ಆ ಕೋಣೆಯು ಅಷ್ಟೇನು ಹೊಗಳುವಂತಹದ್ದಲ್ಲ. ನೀವು ಇದನ್ನು ನೋಡಿದ್ದರೆ ನಿಜಕ್ಕೂ ನಿರಾಶರಾಗುತ್ತಿದ್ದೀರಿ. ಪ್ರಭುಪಾದರಿಗೆ ಅಗತ್ಯವಾದ ರೀತಿಯಲ್ಲಿ ಸಹಾಯ ನೀಡಲು ರಾಬರ್ಟ್ ನೆಲ್ಸನ್ಗೆ ಸಾಧ್ಯವಾಗಲಿಲ್ಲ. ವ್ಯಕ್ತಿಯೊಬ್ಬ 4 ಸ್ವತ್ತುಗಳನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಬೇಕು. ಅವುಗಳೆಂದರೆ ತನ್ನ ಬದುಕು, ಹಣ, ಬುದ್ಧಿಮತ್ತೆ, ಮಾತು. ಕೊನೆಯ ಪಕ್ಷ ಇವುಗಳಲ್ಲಿ ಒಂದನ್ನಾದರೂ ದೇವರ ಸೇವೆಗೆ ನೀಡಬೇಕು ಎಂದು ಚೈತನ್ಯ ಮಹಾಪ್ರಭು ಹೇಳುತ್ತಾರೆ. ಕೃಷ್ಣ ಪ್ರಜ್ಞೆಗೆ ತನ್ನ ಇಡೀ ಬದುಕನ್ನು ನೀಡಲು ರಾಬರ್ಟ್ ನೆಲ್ಸನ್ ಸಮರ್ಥನೆಂದು ತೋರಲಿಲ್ಲ. ಹಣವಾದರೋ ಆತನಲ್ಲಿ ಇದ್ದಿದ್ದೇ ಬಹಳ ಕಮ್ಮಿ. ಆತನ ಬುದ್ಧಿಮತ್ತೆಯು ತುಂಬಾ ಮಿತವಾದದ್ದು. ಆತನ ಮಾತು ಪ್ರಭಾವಶಾಲಿಯಾಗಿರಲಿಲ್ಲ. ಅಲ್ಲದೆ ಮಾತನಾಡಲು ಆತನಿಗೆ ವಿಸ್ತಾರವಾದ ಗೆಳೆಯರ ಬಳಗವಾಗಲಿ ಸಂಪರ್ಕಗಳಾಗಲಿ ಇರಲಿಲ್ಲ. ಆದರೆ ಆತ ಸ್ವಾಮಿಯವರ ಬಗ್ಗೆ ಪ್ರೀತಿಯುಳ್ಳವನಾಗಿದ್ದ. ಆ ನಗರದ 80 ಲಕ್ಷ ಜನರಲ್ಲಿ ಕಾರ್ಯತಃ ಅವನೊಬ್ಬನೇ ಅವರ ಬಗ್ಗೆ ವೈಯಕ್ತಿಕ ಆಸಕ್ತಿ ತೋರಿ ಸಹಾಯ ಮಾಡಲು ಮುಂದಾದವನು. ಸ್ವಾಮೀಜಿ ಆತನನ್ನು ಮಿಸ್ಟರ್ ರಾಬರ್ಟ್ ಎಂದು ಕರೆಯುತ್ತಿದ್ದರು. ಧ್ವನಿ ಮುದ್ರಣ ವ್ಯವಹಾರದಲ್ಲಿ ತನಗಿರುವ ಅನುಭವದಿಂದಾಗಿ ಆತ ಸ್ವಾಮೀಜಿಯವರ ಗಾಯನದ ಧ್ವನಿ ಮುದ್ರಣವನ್ನು ಮಾಡಲು ಯೋಜನೆಯೊಂದನ್ನು ಅಭಿವೃದ್ಧಿಪಡಿಸಿದನು. ಈ ವ್ಯಾಪಾರದ ಜನರು ಯಾವಾಗಲೂ ಆಲ್ಬಮ್ಗಳನ್ನು ಇಟ್ಟಿರುತ್ತಾರೆ. ಅವುಗಳಲ್ಲಿ ಏನಿದ್ದರೂ ಸರಿ, ಅವರು ಸದಾ ಹಣ ಮಾಡುತ್ತಾರೆ. ಕೊನೆಯ ಪಕ್ಷ ನಷ್ಟ ಮಾಡಿಕೊಳ್ಳುವುದಿಲ್ಲ ಎಂದು ಆತ ವಿವರಿಸಿದ. ಆದ್ದರಿಂದ ಪ್ರಾಯಶಃ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇರಲಿಲ್ಲ. ಸ್ವಾಮೀಜಿಯವರನ್ನು ಎಲ್ಲರಿಗೂ ಪರಿಚಿತರನ್ನಾಗಿ ಮಾಡುವಲ್ಲಿ ತಾನು ಹೀಗೆ ಸಹಾಯ ಮಾಡಬಹುದೆಂದು ಆತ ಯೋಚಿಸಿದ. ಪ್ರಭುಪಾದರಿಗೆ ಈ ವಿಚಾರವನ್ನು ಮನವರಿಕೆ ಮಾಡಿಕೊಳ್ಳಲು ಪ್ರಯತ್ನಿಸಿದ. ಪ್ರಭುಪಾದರು ಮಿಸ್ಟರ್ ರಾಬರ್ಟ್ನನ್ನು ನಿರುತ್ಸಾಹಗೊಳಿಸಲಿಲ್ಲ. ಆತ ಸೇವೆ ಸಲ್ಲಿಸಲು ಕಾತರನಾದಂತಿತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ PM. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ, ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಮಾತಾಜಿ ಮುನ್ರಾಜ್ ಓದ್ಬೇಕಿತ್ತು ಮಾತಾಜಿ. ರಾಬರ್ಟ್ 46ನೇ ಬೀದಿಯಲ್ಲಿದ್ದ ಅಡ್ವರ್ಟೈಸ್ಮೆಂಟ್ ಬಂತು. ಓದ್ತೀನಿ. 46ನೇ ಬೀದಿಯಲ್ಲಿದ್ದ ಈ ಧ್ವನಿ ಮುದ್ರಣ ಕಂಪನಿಯ ಬಳಿಗೆ ನಾನು ಮತ್ತು ಸ್ವಾಮೀಜಿ ಹೋದೆವು. ನಾವು ಅಲ್ಲಿಗೆ ಹೋಗಿ ಮಾತನಾಡಲು ತೊಡಗಿದೆವು. ಆ ಮನುಷ್ಯ ಬರೀ ವ್ಯಾಪಾರಿ ಬುದ್ಧಿಯವನು. ಅವನಲ್ಲಿದ್ದುದೆಲ್ಲ ವ್ಯಾಪಾರಿ ಬುದ್ಧಿ ಮತ್ತು ಸಣ್ಣತನ, ಅವೆರಡೂ ಒಟ್ಟಿಗೆ ಇರುತ್ತವೆ. ನಾವು ಅಲ್ಲಿಗೆ ಧ್ವನಿ ಸುರುಳಿಯನ್ನು ತೆಗೆದುಕೊಂಡು ಹೋದೆವು. ಅವರ ಜೊತೆ ಮಾತನಾಡಲು ಪ್ರಯತ್ನಿಸಿದೆವು. ಸ್ವಾಮೀಜಿ ಮಾತನಾಡುತ್ತಿದ್ದರು, ಆದರೆ ಧ್ವನಿ ಸುರುಳಿಯನ್ನು ಮಾರಲು ಸಾಧ್ಯವಿಲ್ಲವೆಂದು ಆ ಮನುಷ್ಯ ಹೇಳಿದ. ಆ ಧ್ವನಿ ಮುದ್ರಣವನ್ನು ಕೇಳಿಸಿಕೊಂಡನೆಂದು ನಾನು ಅಂದುಕೊಳ್ಳುತ್ತೇನೆ, ಆದರೆ ಅದನ್ನು ಮಾರಾಟಕ್ಕಿಡಲು ಒಪ್ಪಲಿಲ್ಲ. ಹಾಗಾಗಿ ನಾವು ನಿರುತ್ಸಾಹಗೊಂಡೆವು. ಪ್ರಭುಪಾದರು ಭಾರತದಲ್ಲಿದ್ದಾಗ ವ್ಯಾಪಾರ ವಹಿವಾಟಿನಲ್ಲಿ ಇದ್ದವರು. ಆದರೆ ನ್ಯೂಯಾರ್ಕಿನಲ್ಲಿ ಎಳೆಯ ಹುಡುಗನ ಸಲಹೆಯ ಮೇರೆಗೆ ವಿದೇಶದಲ್ಲಿ ತಾವು ತಕ್ಷಣ ವ್ಯಾಪಾರವನ್ನು ನಡೆಸಬಹುದೆಂದು ಯೋಚಿಸುವಂತಿರಲಿಲ್ಲ. ಅಲ್ಲದೆ ಅವರು ವ್ಯಾಪಾರಕ್ಕಾಗಿ ಬಂದಿರಲಿಲ್ಲ, ಉಪದೇಶ ಮಾಡಲು ಬಂದಿದ್ದರು. ಆದರೂ ರಾಬರ್ಟ್ ಮಾತ್ರ ಉತ್ಸಾಹಭರಿತನಾಗಿ ಸೇವೆ ಸಲ್ಲಿಸುತ್ತಿದ್ದ. ಆತ ನಿಯಮಿತ ಬ್ರಹ್ಮಚಾರಿಯಾದ ವಿದ್ಯಾರ್ಥಿಯಲ್ಲ. ಆದರೂ ಶ್ರೀಕೃಷ್ಣನ ಸೇವೆಗೈಯುವ ಆಸೆ ಇತ್ತು. ಅವನನ್ನು ತಿರಸ್ಕರಿಸುವುದೆಂದರೆ ಆಸಕ್ತನಾದ ಪಾಶ್ಚಾತ್ಯ ತರುಣರನ್ನು ತಪ್ಪಿಸಿದಂತೆ ಎಂದು ಪ್ರಭುಪಾದರಿಗೆ ಅನಿಸಿತ್ತು. ಕೃಷ್ಣನ ಬಗ್ಗೆ ಮಾತನಾಡಲು ಸಂಕೀರ್ತನವನ್ನು ಪ್ರಚುರಪಡಿಸಲು ಪ್ರಭುಪಾದರು ಬಂದಿದ್ದರು. ರಾಬರ್ಟ್ ಅಮೆರಿಕೆಯ ಧ್ವನಿ ಮುದ್ರಣ ಸಂಚಿಕೆಯನ್ನು ವ್ಯವಸ್ಥೆಗೊಳಿಸಲು ಸಹಾಯ ಮಾಡುವುದಾದರೆ
ಅದು ಸ್ವಾಗತಾರ್ಹವಾಗಿತ್ತು. ರಾಬರ್ಟ್ ಮತ್ತು ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ. ರತ್ನಮ್ಮ ರಾಬರ್ಟ್ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಸ್ವಾಮೀಜಿಯವರು ಒಂದು ವಿರುದ್ಧ ಜೋಡಿಯಾಗಿತ್ತು. ಪ್ರಭುಪಾದರು ಹಿರಿಯ ವಯಸ್ಸಿನವರು, ಘನತೆಯುಳ್ಳವರು, ಭಾಗವತ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಆಳವಾದ ಪಾಂಡಿತ್ಯವುಳ್ಳವರು. ರಾಬರ್ಟ್ ನೆಲ್ಸನ್ ಆದರೂ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಕೂಡ ಯಾವ ಕೌಶಲ್ಯವಿಲ್ಲದವನು, ಪ್ರಾಪಂಚಿಕ ರೀತಿ ನೀತಿಗಳನ್ನು ಹೆಚ್ಚು ತಿಳಿಯದವನು. ಅವರು ಒಟ್ಟಿಗೆ ನಡೆದು ಹೋಗುತ್ತಿದ್ದರು. ಸ್ವಾಮೀಜಿ ಚಳಿಗಾಲದ ನಿಲುವಂಗಿಯನ್ನು, ಭಾರತೀಯ ಧೋತರವನ್ನು, ಬಿಳಿಯ ಚೂಪಾದ ಪಾದರಕ್ಷೆಯನ್ನು ಧರಿಸುತ್ತಿದ್ದರು. ರಾಬರ್ಟ್ ಹಳೆಯ ಕಾಕಿ ಪ್ಯಾಂಟ್ ಮತ್ತು ಹಳೆಯ ಕೋಟನ್ನು ಧರಿಸುತ್ತಿದ್ದ. ದೃಢಕಾಯನಾಗಿ ತೂಗುತ್ತಾ ನಡೆಯುತ್ತಿದ್ದ. ತಮಗೆ ಗೆಳೆಯನಾಗಿ ಬಿಟ್ಟಿದ್ದ ಈ ಯುವಕನನ್ನು ಮೀರಿಸಿ ದಾಪುಗಾಲು ಹಾಕುತ್ತಾ ಪ್ರಭುಪಾದರು ಸಾಗುತ್ತಿದ್ದರು. ಪ್ರಭುಪಾದರನ್ನು ವಾಣಿಜ್ಯೋದ್ಯಮಗಳಿಗೂ ಜಮೀನು ಮನೆ ದಲ್ಲಾಳಿಗಳಿಗೂ ಪರಿಚಯಿಸುವಲ್ಲಿ ರಾಬರ್ಟ್ ಸಹಾಯ ಮಾಡಬೇಕಾಗಿತ್ತು. ಆದರೆ ಆತನು ಪರಿಣತನಲ್ಲ, ಮುಗ್ಧ ಜೀವಿ. ಮೇಲೆ ಮಾಡ್ತೀರ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ. ನೆಕ್ಸ್ಟ್ ಮುನಿರಾಜ್ ಎಂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಬರ್ಟ್ ಒಮ್ಮೆ 42ನೇ ಬೀದಿಯಲ್ಲಿರುವ ಈ ದೊಡ್ಡ ಕಚೇರಿ ಕಟ್ಟಡಕ್ಕೆ ಹೋಗಿದ್ದೆವು. ನಾವು ಒಳಕ್ಕೆ ಹೋದೆವು. ಆ ಇಡೀ ಮಹಡಿಗೆ $1000 ಬಾಡಿಗೆ. ನಾನು ಆ ವ್ಯಕ್ತಿಯೊಡನೆ ಮಾತನಾಡುತ್ತಾ ನಿಂತಿದ್ದೆ. ಆದರೆ ಆ ಕಟ್ಟಡ ಕೊಳ್ಳಲು ನಮಗೆ ಇಷ್ಟೊಂದು ಹಣ ಹೇಗೆ ಬರುತ್ತೆಂದು ನನಗೆ ಅರ್ಥವಾಗಲಿಲ್ಲ. ಸ್ವಾಮೀಜಿ ದೊಡ್ಡ ಸ್ಥಳವನ್ನು ಬಯಸಿದ್ದರು. ಆ ವ್ಯಕ್ತಿಗೆ ಏನು ಹೇಳಬೇಕೆಂಬುದು ನನಗೆ ಗೊತ್ತಾಗಲಿಲ್ಲ. ಪ್ರಭುಪಾದರು ದೊಡ್ಡ ಜಾಗವನ್ನು ಬಯಸಿದರು. ದೊಡ್ಡ ಜಾಗಕ್ಕೆ ದೊಡ್ಡ ಬೆಲೆಯನ್ನು ತೆರಬೇಕಾಗಿತ್ತು. ಅವರಲ್ಲಿ ಹಣ ಇರಲಿಲ್ಲ. ರಾಬರ್ಟ್ ನೆಲ್ಸನ್ಗೆ ಇದ್ದಿದ್ದಲ್ಲೇ ಕೇವಲ ನಿರುದ್ಯೋಗದ ಪರಿಹಾರ ಧನ. ಇಷ್ಟಾದರೂ ಪ್ರಭುಪಾದರ ಆಸಕ್ತಿ ತಗ್ಗಿರಲಿಲ್ಲ. ಆ ಕಟ್ಟಡವನ್ನು ಕೊಂಡುಕೊಂಡಿದ್ದಾರೆ. ಅದು ಸ್ವಾಮೀಜಿಯವರ ಧರ್ಮ ಪ್ರಚಾರ ಕಾರ್ಯದಲ್ಲಿ ದೊಡ್ಡ ಹೆಜ್ಜೆ ಆಗುತ್ತಿತ್ತು. ಇದು ರಾಬರ್ಟ್ ನನ್ನು ಕೆಲಸದಲ್ಲಿ ತೊಡಗಿಸುವ ಮತ್ತೊಂದು ರೀತಿ ಕೂಡ ಆಗಿತ್ತು. ಅಲ್ಲದೆ ಕೃಷ್ಣನು ಏನನ್ನಾದರೂ ನೀಡಬಲ್ಲ, ಯಾವುದೇ ರೀತಿಯಲ್ಲೂ ಕೆಲಸ ಮಾಡಬಲ್ಲ, ಸಾಧಾರಣ ರೀತಿಯಲ್ಲಿ ಇಲ್ಲವೇ ಪವಾಡ ಮಾಡಿ. ಹಾಗಾಗಿ ಪ್ರಭುಪಾದರಿಗೆ ಅವರದೇ ತಾರ್ಕಿಕತೆ ಇತ್ತು. ರಾಬರ್ಟ್ಗೂ ಕೂಡ. ರಾಬರ್ಟ್ 42ನೇಯ ಅವೆನ್ಯೂಯಲ್ಲಿ ಆ ಕಟ್ಟಡ ಇತ್ತು. ಕೃಷ್ಣನ ದೇವಾಲಯವನ್ನು ಆರಂಭಿಸಲು ಯಾವುದೇ ಒಂದು ಸ್ಥಳ. ನಾವು ಒಳಹೊಕ್ಕು 2ನೇ ಮಹಡಿಗೆ ಹೋಗಿ ಬಾಡಿಗೆಯ ದಲ್ಲಾಳಿಯನ್ನು ಕಂಡೆವು. ಆ ಬಳಿಕ ಅಲ್ಲಿಂದ ಹೊರಟೆವು. ಬಾಡಿಗೆ ತಿಂಗಳಿಗೆ 5,000 10,000 ಇತ್ತೆಂದು ಅಂದುಕೊಂಡಿದ್ದೇನೆ. ನಾವು ಒಂದು ಹಂತದವರೆಗೆ ಹೋದೆವು. ಹಣ ತುಂಬಾ ಹೆಚ್ಚಾಗಿತ್ತು. ಆ ಬಳಿಕ ನಾವು ಹೊರಟೆವು. ಆತ ಬೆಲೆಗಳ ವಿವರವನ್ನು ನೀಡಿದಾಗ ನಾವು ಸುಮ್ಮನಿರುವುದೇ ಒಳ್ಳೆಯದೆಂದು ನಾವು ಎಣಿಸಿದೆವು. ನಾವು ನಮ್ಮ ಮಾತುಕತೆಯನ್ನು ನಿಲ್ಲಿಸಬೇಕಾಗಿತ್ತು. ಇನ್ನೊಂದು ಸಂದರ್ಭದಲ್ಲಿ ರಾಬರ್ಟ್ ನೆಲ್ಸನ್ ಪ್ರಭುಪಾದರನ್ನು ಹೋಟೆಲ್ ಕೊಲಂಬಿಯಾಗೆ ಬಸ್ಸಿನ ಮೂಲಕ ಕರೆದುಕೊಂಡು ಹೋದ. ಅದು 70 ಪಶ್ಚಿಮ 46ನೇ ಅವೆನ್ಯೂ ಅಲ್ಲಿತ್ತು. ಆ ಹೋಟೆಲಿನಲ್ಲಿ ಸಾಲು ಕೋಣೆಗಳಿದ್ದವು. ಅದನ್ನು ದೇವಸ್ಥಾನವಾಗಿ ಉಪಯೋಗಿಸಲು ಸಾಧ್ಯವೆಂದು ಪ್ರಭುಪಾದರು ಕಂಡುಕೊಂಡರು. ಅಲ್ಲಿಗೆ ಇದು ತುಂಬಾಗಿತ್ತು. ಹಣವಂತೂ ಇರಲಿಲ್ಲ. ಕೆಲವೊಮ್ಮೆ ರಾಬರ್ಟ್ ತನ್ನ ನಿರುದ್ಯೋಗದ ಪರಿಹಾರ ಧನದಿಂದಲೇ ಪ್ರಭುಪಾದರಿಗಾಗಿ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿದ್ದ. ಒಮ್ಮೆ ಆತ ಕಿತ್ತಳೆ ಬಣ್ಣದ ಟೀ ಶರ್ಟ್ ಅನ್ನು ಕೊಂಡು ತಂದಿದ್ದ. ಇನ್ನೊಮ್ಮೆ ವುಲ್ಸ್ವರ್ತ್ಗೆ ಹೋಗಿ ಅಡುಗೆ ಪಾತ್ರೆಗಳನ್ನು ತವೆಯನ್ನು ಖರೀದಿಸಿದ. ಪ್ರಭುಪಾದರ ಬಳಿ ಇದ್ದ ಚೈತನ್ಯ ಪ್ರಭುವಿನ ಹಾಗೂ ಇತರ ಸದ್ಗುರುವಿನ ಚಿತ್ರಗಳಿಗೆ ಕಟ್ಟುಗಳನ್ನು ಕೊಂಡು ತಂದಿದ್ದ. ರಾಬರ್ಟ್ ಒಮ್ಮೆ ನಾನು ಚಪಾತಿಯನ್ನು ಮಾಡುವುದನ್ನು ಕಲಿಯಲು ಬಯಸಿದೆ. ಆಗ ಸ್ವಾಮೀಜಿ ಹೇಳಿದರು, ದಿನಸಿ ಪಟ್ಟಿಗಾಗಿ $100 ದಯವಿಟ್ಟು ಕೊಡು. ದಯವಿಟ್ಟು $100. ನಾನು ಹೋಗಿ ಸ್ವಲ್ಪ ಹಣ ತಂದೆ. ಆದರೆ ನನಗೆ $100 ಸಿಗಲಿಲ್ಲ. ಏನೇ ಇರಲಿ, ಅವರು ನನಗೆ ತೋರಿಸಿಕೊಟ್ಟರು. ನನಗೆ ಬೇಯಿಸುವುದನ್ನು ಕಲಿಸಿಕೊಟ್ಟರು. ಅವರು ಕೈ ತೊಳೆದುಕೋ ಎಂದು, ಬಲಗೈಯಿಂದಲೇ ಊಟ ಮಾಡು ಎಂದು ಯಾವಾಗಲೂ ಹೇಳುತ್ತಿದ್ದರು. ಸ್ವಾಮೀಜಿಯವರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪಾರ್ವತಮ್ಮ ಓದ್ತಾರಾ? ಪಾರ್ವತಮ್ಮ ಮಾತಾಜಿ.
ಪ್ರೇಮರಾಘವ ಮಾತಾಜಿ ಓದಿ. ಸ್ವಾಮೀಜಿಯವರನ್ನು ಭೇಟಿ ಮಾಡಿದ ಯಾರೇ ಆಗಲಿ ಅವರಿಂದ ಪ್ರಭಾವಿತರಾಗುತ್ತಿದ್ದರು. ಸ್ವಾಮೀಜಿ ಪುನಃ ಅವರನ್ನು ಕಂಡಾಗ ಮುಗುಳ್ನಗಲು ಆರಂಭಿಸುತ್ತಿದ್ದರು. ಕೆಲವೊಮ್ಮೆ ಅವರು ತಮಾಷೆಯ ಸಂಗತಿಗಳನ್ನು ಹೇಳುತ್ತಿದ್ದರು. ಅದು ಚೆನ್ನಾಗಿರುತ್ತಿತ್ತು. ಸ್ವಾಮೀಜಿಯ ಇಂಗ್ಲಿಷ್ ತುಂಬಾ ವ್ಯಾಕರಣಬದ್ಧವಾಗಿತ್ತು. ಅವರಿಗೆ ದೊಡ್ಡ ಶಬ್ದ ಸಂಪತ್ತು ಇತ್ತು. ಆದರೆ ಕೆಲವೊಮ್ಮೆ ಅವರು ಹೇಳುವುದನ್ನು ಅರ್ಥ ಮಾಡಿಕೊಳ್ಳಲು ಕೇಳುವವರಿಗೆ ಸ್ವಲ್ಪ ಕಷ್ಟವಾಗುತ್ತಿತ್ತು. ಕೆಲವೊಮ್ಮೆ ಬೇರೆಯವರು ಸಹಾಯ ಮಾಡಬೇಕಾಗಿತ್ತು. 64 ವರ್ಷ ಕೆಳಪೂರ್ವ ಭಾಗದ 7ನೇ ಬೀದಿಯಲ್ಲಿರುವ ಪ್ಯಾರಡಕ್ಸ್ ಒಂದು ಭೋಜನ ಗೃಹ. ಇದು ಜಿಯೋರ್ಜಸ್ ಓಸ್ವಾ ಎನ್ನುವರ ತತ್ವಶಾಸ್ತ್ರಕ್ಕೆ ಮತ್ತು ಮ್ಯಾಕ್ರೋಬಯಾಟಿಕ್ ಆಹಾರ ವ್ಯವಸ್ಥೆಗೆ ಮೀಸಲಾದುದು. ಬೀದಿಯ ಮಟ್ಟಕ್ಕಿಂತ ಕೆಳಗಿರುವ ತೆರೆದ ಮಳಿಗೆಗಳುಳ್ಳದ್ದು. ಮೇಣದ ಬತ್ತಿಯ ಬೆಳಕಿನ ಕೋಣೆಯ ಒಳಗೆ ಸುತ್ತ ಸಣ್ಣ ಸಣ್ಣ ಊಟದ ಟೇಬಲ್ಗಳನ್ನು ಇಡಲಾಗಿತ್ತು. ಆಹಾರ ಹೆಚ್ಚು ದುಬಾರಿಯದಲ್ಲದ್ದು, ತುಂಬಾ ಜನಪ್ರಿಯವಾದದ್ದು. ನೀವು ಬಯಸುವಷ್ಟು ಚಹಾವನ್ನು ಉಚಿತವಾಗಿ ನೀಡಲಾಗುತ್ತಿತ್ತು. ಪ್ಯಾರಡಕ್ಸ್ ಕೇವಲ ಭೋಜನ ಗೃಹವಷ್ಟೇ ಆಗಿರಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಆಸಕ್ತಿಗಳಿಗೆ ಕೇಂದ್ರವಾಗಿತ್ತು. 1920ರ ದಶಕದ ಗ್ರೀನ್ವಿಚ್ ಹಳ್ಳಿಯ ಅಥವಾ ಪ್ಯಾರಿಸ್ನ ಉಪಹಾರ ಮಂದಿರಗಳನ್ನು ಜ್ಞಾಪಕಕ್ಕೆ ತರುವ ಸಭೆ ನಡೆಯುವ ತಾಣವಾಗಿತ್ತು. ಏನನ್ನೂ ಕೊಂಡುಕೊಳ್ಳದ ವ್ಯಕ್ತಿಯೊಬ್ಬ ಪ್ಯಾರಡಕ್ಸ್ನಲ್ಲಿ ಇಡೀ ದಿನವನ್ನು ಕಳೆಯಬಹುದಾಗಿತ್ತು. ಹಾಗೆಂದು ಯಾರು ದೂರುತ್ತಲೂ ಇರಲಿಲ್ಲ. ಪ್ಯಾರಡಕ್ಸ್ನಲ್ಲಿ ಸೇರುತ್ತಿದ್ದ ಜನ ಆಧ್ಯಾತ್ಮಿಕ ಸಮೂಹದವರು, ಪೂರ್ವದಿಂದ ಬಂದ ಉಪದೇಶಗಳಲ್ಲಿ ಆಸಕ್ತಿಯುಳ್ಳವರು. ನಗರದ ಡಾಕ್ಟರ್ ಮಿಶ್ರರ ಬಳಿ ಹೊಸ ಸ್ವಾಮೀಜಿ ಆಗಮಿಸಿದ ಸುದ್ದಿ ಪ್ಯಾರಡಕ್ಸ್ ಅನ್ನು ತಲುಪಿದಾಗ ಅದು ಶೀಘ್ರವಾಗಿ ಹಬ್ಬಿತ್ತು. ಹಾರ್ವೆ ಕೋಹೆನ್ ಮತ್ತು ಬಿಲ್ ಏಪ್ಸ್ಟೀನ್ ಗೆಳೆಯರು. ಹಾರ್ವೆ ಹವ್ಯಾಸಿ ಕಲಾವಿದ. ಬಿಲ್ ಪ್ಯಾರಡಕ್ಸ್ ನಲ್ಲಿ ಕೆಲಸ ಮಾಡುತ್ತಿದ್ದ. ಡಾಕ್ಟರ್ ಮಿಶ್ರರ ಯೋಗ ಸ್ಟುಡಿಯೋದಲ್ಲಿದ್ದ ಪ್ರಭುಪಾದರ ಸ್ಥಳಕ್ಕೆ ಹಾರ್ವೆ ಕೆಲವು ಬಾರಿ ಹೋಗಿದ್ದ. ಆ ಬಳಿಕ ಆತ ಪ್ಯಾರಡಕ್ಸ್ ಬಳಿ ಬಂದ. ಬಿಲ್ ಮತ್ತು ಇತರ ಗೆಳೆಯರಿಗೆ ಹೊಸ ಸ್ವಾಮೀಜಿಯ ಬಗ್ಗೆ ಎಲ್ಲವನ್ನು ವರ್ಣಿಸತೊಡಗಿದ. ಬಿಲ್, ಒಂದು ರಾತ್ರಿ ನಾನು ಪ್ಯಾರಡಕ್ಸ್ ನಲ್ಲಿ ಕೆಲಸ ಮಾಡುತ್ತಿದ್ದೆ. ಆಗ ಹಾರ್ವೆ ಬಂದು ನನಗೆ ಹೇಳಿದ. ನಾನು ಮಿಶ್ರರನ್ನು ಭೇಟಿ ಮಾಡಲು ಹೋಗಿದ್ದೆ. ಅಲ್ಲಿ ಹೊಸ ಸ್ವಾಮಿಯೊಬ್ಬರು ಇದ್ದಾರೆ. ಆತ ನಿಜಕ್ಕೂ ಅದ್ಭುತ, ಒಳ್ಳೆಯದು. ನಾನು ಮ್ಯಾಕ್ರೋಬಯಾಟಿಕ್ಸ್ ಮತ್ತು ಬೌದ್ಧ ತತ್ವಗಳಿಂದ ಪ್ರಭಾವಿತನಾಗಿದ್ದೆ. ಹಾಗಾಗಿ ಅವನ ಮಾತಿಗೆ ನಾನು ಅಷ್ಟಾಗಿ ಗಮನ ಕೊಡಲಿಲ್ಲ. ಆದರೆ ಹಾರ್ವೆಯದು ಇತರರನ್ನು ಗೆದ್ದುಕೊಳ್ಳುವ ಹಿತವಾದ ವ್ಯಕ್ತಿತ್ವ. ಹರೇ ಕೃಷ್ಣ ಮಾತಾಜಿ. ಸೆಂಟೆನ್ಸ್ ಓದಿ ಮಾತಾಡಿ. ಆತ ಇದರಲ್ಲಿ ಆಸಕ್ತಿ ವಹಿಸಿದಂತೆ ತೋರಿತ್ತು. ಹಾರ್ವೆ ಕೇಳಿದ, ನೀನು ಏಕೆ ನಗರಕ್ಕೆ ಬರಬಾರದು? ಸ್ವಾಮೀಜಿಯನ್ನು ನೀನು ನೋಡಬೇಕೆಂದು ನನ್ನ ಆಸೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕಸ್ತೂರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಪ್ರಭುಪಾದ್ರು ಅಮೆರಿಕದಲ್ಲಿ ಕೃಷ್ಣ ಪ್ರಜ್ಞೆ ಹರಡುವಂದ್ರಲ್ಲಿ ತುಂಬಾ ಕಷ್ಟಪಟ್ಟು ಎಲ್ಲ ಒಂದು ದೃಢ ನಿರ್ಧಾರದಿಂದ ಅವರು 307 ರೂಮ್ ನಂಬರ್ ಕೊಠಡಿಯಲ್ಲಿ ತಮ್ಮ ಪ್ರಯತ್ನ ಮುಂದುವರೆಸಿದ್ದಾರೆ. 2-3 ಜನ ಒಂದು ಪ್ರವಚನಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಒಂದು ಪ್ರವಚನದಲ್ಲಿ ಎಲ್ಲ ಒಂದು ಸಂಸ್ಕೃತಿ ಬಗ್ಗೆ, ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಬಗ್ಗೆನೂ ತಿಳಿಸ್ತಿದ್ದಾರೆ, ಗುರುಗಳ ಮಹತ್ವ ತಿಳಿಸ್ತಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಾಯ್ಸ್ ನಿಮ್ಗೆ ಎಲ್ಲರಿಗೂ ಕೇಳ್ತದ ಅಲ್ಲ, ನನ್ಗೆ ಮಾತ್ರವಾ ಮಾತಾಜಿ? ಕೇಳಿಸ್ತಿದೆ ನಮ್ಗೆಲ್ಲ. ಕೇಳಿಸ್ತಾ ಇದೆ. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ಜೋರಾಗಿ ಮಾತಾಡಿ ಮಾತಾಜಿ, ಕೇಳಿಸ್ತಾ ಇಲ್ಲ. ಹೌದಾ? ಓಕೆ. ಹರೇ ಕೃಷ್ಣ. ಇವಾಗ ಕೇಳಿಸ್ತಾ ಇದೆ ಅಲ್ವಾ ಮಾತಾಜಿ? ನಂಗೆ ಕೇಳ್ತದೆ. ಅಂದ್ರೆ ಪ್ರಭುಪಾದ್ರು ಇವಾಗ ಅಲ್ಲಿ ಒಂದು ಅವ್ರು ಏನು ಬಂದಿರೋ ಉದ್ದೇಶ ಕೃಷ್ಣ ಪ್ರಜ್ಞೆ ಹರಡಬೇಕು ಅಂತ, ಅದಕ್ಕೆ ಅವ್ರ ಪ್ರಯತ್ನ ಮುಂದುವರೆಸಿದ್ದಾರೆ. 307 ರೂಮ್ ನಂಬರ್ ಅಲ್ಲಿ ಅವರು ಅವ್ರದೇ ಆದ ಒಂದು ಸ್ವಂತ ಕೊಠಡಿಯಲ್ಲಿ ಉಪದೇಶಗಳನ್ನು ಮಾಡೋದಕ್ಕೆ ಅಂತ ಕೃಷ್ಣ ಪ್ರಜ್ಞೆ ಹರಡೋ ಒಂದು ಯೋಚನೆಯಲ್ಲಿ ಮುಂದುವರೆಸಿದ್ದಾರೆ. ಅಲ್ಲಿ ಪ್ರವಚನ ಮಾಡೋದಕ್ಕೆ ಪ್ರಾರಂಭಿಸಿದರೆ 2-3 ಜನ ಬರ್ತಾ ಇದ್ದಾರೆ.
ಆ ರಾಮಮೂರ್ತಿ ಮಿಶ್ರಾ ಅವರು ಒಂದು ಮಿಶ್ರಾ ಅವ್ರ ಪ್ರವಚನಕ್ ಬಂದಿರೋರು, ಅವ್ರ ಶಿಷ್ಯಂದ್ರು ಎಲ್ಲ ಬರ್ತಾ ಇದ್ದಾರೆ. ಅಲ್ಲಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಒಂದು ಸಂಸ್ಕೃತಿ ಬಗ್ಗೆ ಹೇಳ್ತಾ ಇದ್ದಾರೆ. ನಮ್ಮ ಒಂದು ಸಂಸ್ಕೃತಿಯಲ್ಲಿ ಹೇಗಿರ್ತಾರೆ, ಗಂಡ ಇದಾನೆ ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ರೆಡಿ ಆಗ್ತಾರೆ. ಆಮೇಲೆ ರೆಡಿ ಆಗೋದು ಗಂಡನ ಒಂದು ಗಮನವನ್ನ ಅವ್ರ ಕಡೆ ತಗೊಳಕ್ಕೆ ಅಂತ. ಬೈತಲೆ ತೆಗ್ದಿದ್ರೆ ಅವ್ರು ಗಂಡ ಇದ್ದಾರೆ ಅಂತ, ಬೈತಲೆ ಬೇರೆ ಕಡೆ ಮಧ್ಯದಲ್ಲಿ ತೆಗ್ದಿದ್ರೆ ಬೇರೆ ಕಡೆ ತೆಗ್ದಿದ್ರೆ ಅವ್ರಿಗೆ ವೈಶ್ಯ ಅಂತ ತಿಳ್ಕೊಬೇಕು. ಆ ತರ ಒಂದು ನಮ್ ಸಂಸ್ಕೃತಿನ ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಫಸ್ಟ್ ಅವ್ರ ಗಮನ ಒಂದು ಅಟ್ರಾಕ್ಷನ್ ಅಲ್ಲಿ ಸೆಳಿತಾ ಇದ್ದಾರೆ ಅವ್ರ ಕಡೆಗೆ. ಅಲ್ಲಿ ನಮ್ ಸಂಸ್ಕೃತಿನೂ ಹೇಳ್ತಾ ಇದ್ದಾರೆ. ತಕ್ಷಣ ಅವ್ರಿಗೆ ಕೃಷ್ಣ ಗೊತ್ತಿಲ್ಲ, ರಾಮ ಗೊತ್ತಿಲ್ಲ, ಕೃಷ್ಣ ಯಾರು ಅಂತ ನೋಡಿಲ್ಲ, ಕೃಷ್ಣನ ನೋಡಿಲ್ಲ, ಮತ್ತೆ ಕೃಷ್ಣ ಹೇಗಿರ್ತಾರೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ತಕ್ಷಣ ಹೇಳೋದು ಹೇಗೆ ಕಷ್ಟ ಆಗಿದೆ. ಅದಕ್ಕೆ ಫಸ್ಟ್ ಸಂಸ್ಕೃತಿ ಬಗ್ಗೆ ಹೇಳ್ತಿದ್ದಾರೆ, ಒಂದ್ ಬೇಸಿಕ್ಸ್ ಹೇಳ್ತಾ ಇದ್ದಾರೆ. ಹೆಣ್ಣು ಅಂದ್ರೆ ಹೇಗಿರ್ಬೇಕು, ಗಂಡ ಮನೆಯಲ್ಲಿ ಇದ್ದಾನೆ ಅಂದ್ರೆ ಹೇಗಿರ್ಬೇಕು, ರೆಡಿ ಆಗಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ರೆಡಿ ಆಗಿದ್ದಾನೆ ಅಂದ್ರೆ ಗಂಡ ಮನೇಲಿ ಇದ್ದಾನೆ ಅಂತ, ಹೆಣ್ಣು ರೆಡಿ ಆಗಿಲ್ಲ ಅಂದ್ರೆ ಇಲ್ಲ ಅಂತ. ಆ ರೀತಿ ಎಲ್ಲ ಒಂದು ಶ್ರೋತೃಗಳಿಗೆ ತಿಳಿಸ್ತಾ ಇದ್ದಾರೆ. ಅವ್ರ ಆಸಕ್ತಿನ ಇವ್ರ ಕಡೆ ಗಮನ ಒಂದು ಅವ್ರ ಗಮನ ಎಲ್ಲ ಇವ್ರ ಕಡೆ ಬರೋವಾಗೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಗುರುಗಳನ್ನ ಸ್ವೀಕರಿಸೋದ್ರ ಬಗ್ಗೆ ಹೇಳ್ತಿದ್ದಾರೆ. ಸದ್ಗುರುನ ಹೇಗೆ ಸ್ವೀಕರಿಸ್ಬೇಕು ಅಂತ ಹೇಳಿ ಅವ್ರ ಜನಿವಾರ ತೋರಿಸಿ ಹೇಳಿದ್ರು. ಆಮೇಲೆ ಹೆಣ್ಣಿನ ಬೈತಲೆ ಬಗ್ಗೆ ಹೇಳಿದ್ರು. ವಿಧವೆ ಉಡುಗೆ ಏನು ಅಂತ ತಿಳಿಸೋದು, ಸದ್ಗುರು ಸ್ವೀಕರಿಸೋದು ಹೇಗೆ ಅನ್ನೋದು. ನಾವೀಗ ನಮ್ಮ ಒಂದು ವಿದೇಶಿಯವರಿಗೆ ಗುರುಗಳ ಬಗ್ಗೆ ಗೊತ್ತೇ ಇರಲ್ಲ. ಅವ್ರಿಗೆ ಹೇಗೆ ಅನ್ನೋದನ್ನ ಜನಿವಾರದ ಬಗ್ಗೆ ಹೇಳುದು. ಜನಿವಾರ ಇದ್ರೆ ನಮ್ಗೊಬ್ರು ಗುರು ಇದ್ದಾರೆ ಅಂತ ಅದನ್ನ ತಿಳಿಸಿದ್ರು. ಹಿಂದೂ ಸಂಪ್ರದಾಯದ ಪ್ರಕಾರ ಗುರು ಇದ್ದಾರೆ ಅಂದ್ರೆ ಅವರಿಗೆ ಜನಿವಾರ ಇರುತ್ತೆ ಅನ್ನೋದು. ಶಿಷ್ಯ ಪರಂಪರೆ ಅದ್ರ ಬಗ್ಗೆ ಹೇಳಿದ್ರು. ಶ್ರವಣದ ಮಹತ್ವ ತಿಳಿಸಿದ್ರು. ಮತ್ತೆ ಇಲ್ಲಿ ಮುಂದೆ ಅವರು ಇದೇ ರೀತಿ ಹೇಳ್ತಾ ಅವ್ರ ಕುತೂಹಲನ ಅವ್ರ ಕಡೆ ತಗೊಂಡ್ರು. ಆದ್ರೆ ಹೇಗೆ ಒಂದು ಸ್ವಾಮಿ ಜನಿವಾರ ಹಾಕೊಂಡಿದ್ದಾರೆ, ಹಿಂದೂ ಪದ್ಧತಿ ಏನು, ಅಮೆರಿಕನ್ನರಿಗೆ ಜನಿವಾರ ಅನ್ನೋದೇ ಗೊತ್ತಿರೋದಿಲ್ಲ, ಅವ್ರಿಗೆ ಅದ್ರ ಬಗ್ಗೆ ಏನು ತಿಳಿದಿರಲ್ಲ. ಅದಕ್ಕೆ ಅವರು ಅವ್ರ ಜನಿವಾರನೇ ತೋರಿಸಿ ಹೇಳಿದ್ರು. ಹಿಂದೂ ನಂಬಿಕೆಗಳು ಕುತೂಹಲಕರವಾಗಿದೆ ಅಂತ ಕುತೂಹಲವಾಗಿ ಅವ್ರಿಗೆ ನೋಡ್ತಾ ಇದ್ರು ಅಲ್ಲಿ ಶ್ರೋತೃಗಳು. ಸಂಪೂರ್ಣವಾಗಿ ಅವ್ರಿಗೆ ಅರ್ಥ ಆಗ್ದಿದ್ರು ಅವರು ಅದನ್ನ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಶ್ರವಣದಲ್ಲಿ ಇದ್ರು. ಹಾಗೇನೆ ಈ ರೀತಿ ಒಂದು ಅಲ್ಲಿ ರೈಲ್ ರೋಡಲ್ಲಿ ಒಂದು ಕಾರ್ ಆಕೃತಿಯಲ್ಲಿ ಇತ್ತು ಆ ಕೋಣೆ, ಅಂದ್ರೆ ಒಂದು ಚಿಕ್ಕ ಕೋಣೆ. ಸದ್ಗುರಿಗೆ ಶರಣಾಗ್ಲೇಬೇಕು ಅನ್ನೋದು ಗುರುವಿನ ಮಹತ್ವ ತಿಳಿಸಿದ್ರು. ಹೇಗೆ ಗುರುವಿನ ಆರಿಸ್ಕೋಬೇಕು ಅನ್ನೋ ವಿಷಯ ಬಂದಾಗ, ನಾವು ಹೇಗೆ ಒಂದು ಸ್ಕೂಲ್ ನಮ್ಮ ಮಕ್ಕಳಿಗೆ ನೋಡ್ಬೇಕಂದ್ರೆ, ಸ್ಕೂಲ್ ಹುಡುಕ್ಬೇಕಂದ್ರೆ ಸ್ಕೂಲ್ಗಳ ಬಗ್ಗೆ ಜ್ಞಾನ ತಿಳಿಸ್ಕೊಂತೀವಿ. ಯಾವ ಸ್ಕೂಲಲ್ಲಿ ಒಂದು ಚೆನ್ನಾಗಿ ಪಾಠ ಮಾಡ್ತಿದ್ದಾರೆ ಏನು ಅನ್ನೋದನ್ನ ನೋಡಿ ನಾವು ಸ್ಕೂಲ್ನ ಹುಡುಕ್ತೀವಿ. ಸ್ಕೂಲ್ಗಳಿಗೆ ಹೋಗಿ ಸ್ಕೂಲ್ಗಳನ್ನ ಹುಡುಕ್ತೀವಿ. ಅದೇ ರೀತಿ ನಾವು ಸ್ಕೂಲ್ ಬೇಕು ಅಂದ್ರೆ ಯಾವ್ದೋ ಒಂದು ಅಂಗಡಿಗೆ ಹೋಗಿ ನಾವು ಸ್ಕೂಲ್ ಹುಡುಕಕ್ಕಾಗಲ್ಲ. ಅದೇ ರೀತಿ ನಮ್ಗೆ ಗುರುವಿನ ಬಗ್ಗೆ ತಿಳ್ಕೊಬೇಕು ಅನ್ನೋ ಜಿಜ್ಞಾಸೆ ಇರ್ಬೇಕು. ಅಂದ್ರೆ ಗುರುವಿನ ಬಗ್ಗೆ ಅನ್ನೋದಕ್ಕಿಂತ ನಮ್ಗೆ ಏನು ಜ್ಞಾನ ತಗೊಳ್ಳೋ ಒಂದು ಇದಿರ್ಬೇಕು, ಜಿಜ್ಞಾಸೆ ಇರ್ಬೇಕು. ಅವಾಗ ನಮ್ಗೆ ಗುರುವನ್ನ ಪಡಿಬೇಕು ಅನ್ನೋ ಒಂದು ಮಾರ್ಗದರ್ಶನ ತೋರಿಸ್ತಾನೆ. ಗುರು ಮಾರ್ಗದರ್ಶನದಿಂದ ನಾವು ಭಗವಂತನ ಒಂದು ಪಡಿಬೋದು ಅನ್ನೋ ಒಂದು ಗುರುವಿನ ಮಹಾತ್ಮೆನ, ಗುರುವಿನ ಒಂದು ಇಂಪಾರ್ಟೆನ್ಸ್ ಹೇಳಿದ್ರು. ಅಲ್ಲಿ ಬಂದಿರೋರೆಲ್ಲ ಒಂದು ಹಿಪ್ಪಿಗಳು, ಅವ್ರಿಗೇನು ಗೊತ್ತಿರಲ್ಲ. ಅವ್ರಿಗೆಲ್ಲ ಒಂದು ಗುರು ಅಂದ್ರೆ ಏನು ಅಂತಾನು ಗೊತ್ತಿರಲ್ಲ. ಶಿಷ್ಯರಂದ್ರೆ ಏನು ಅಂತ ಹೇಳಿದ್ರು. ಶಿಷ್ಯಸ್ತೇಮಾಂ ಶಾದಿಮಾಂ ಪ್ರಪನ್ನ. ಶಿಷ್ಯ ಅಂದ್ರೆ ಏನು, ಅರ್ಜುನ ಹೇಗೆ ಶರಣಾದ ಕೃಷ್ಣನಿಗೆ ಅನ್ನೋದನ್ನು ತಿಳಿಸಿದ್ರು. ಕೃಷ್ಣನಿಗೆ ಶರಣಾಗಿ ಹೇಗೆ ಅವನು ಒಂದು ಸ್ನೇಹಿತ ಆಗಿದ್ದ. ಸ್ನೇಹಿತನ ಭಾವದಿಂದ ಶಿಷ್ಯನ ಭಾವಕ್ಕೆ ಬಂದಾಗ ಅವನು ಗುರುವಾಗಿ ತಗೊಂಡಿದ್ದನ್ನ ತಿಳಿಸಿದ್ರು. ಅವಾಗ ಗುರುಗೆ ನಾವು ಸಂಪೂರ್ಣವಾಗಿ ಶರಣಾದ್ರೆ ಅವರು ನಮ್ಗೆ ಒಂದು ಆಧ್ಯಾತ್ಮಿಕದಲ್ಲಿ ನಮ್ಗೆ ಯಾವ್ದು ಮಾಡ್ಬೇಕು, ಹೇಗಿರ್ಬೇಕು ಅನ್ನೋದನ್ನ ತಿಳಿಸ್ತಾರೆ ಅನ್ನೋದನ್ನ ಗುರುವಿನ ಬಗ್ಗೆ ಅವ್ರು ತಿಳಿಸಿದ್ರು. ಶರಣಾಗತಿ ಬಗ್ಗೆ ತಿಳಿಸಿದ್ರು. ಆಮೇಲೆ ಅವರಿಗೆ ಸದ್ಗುರು ಸ್ವೀಕಾರ ಮಾಡಿದಾಗ ಹೇಗೆ ಕೃಷ್ಣ ಏನೆಲ್ಲ ನಿರ್ಧರಿಸುವನೋ ಹಾಗೆ ಗುರುನು ನಮ್ಗೆ ಏನ್ ಮಾಡ್ಬೇಕು, ಸದ್ಗುರು ಗುರು ಏನ್ ಹೇಳ್ತಾನೋ ಆಜ್ಞೆ ನಿರಾಕರಿಸಬಾರ್ದು, ಅದನ್ನ ಮಾಡ್ಬೇಕು, ಗುರು ಆಜ್ಞೆ ಅಂತೆ ನಾವಿರ್ಬೇಕು ಅನ್ನೋದನ್ನ ತಿಳಿಸಿದ್ರು. ಗುರು ಸ್ವೀಕರಿಸಿ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು ಅನ್ನೋದನ್ನ ತಿಳಿಸಿದ್ರು. ಈ ರೀತಿ ಒಂದು ಗುರುವಿನ ಒಂದು ಜವಾಬ್ದಾರಿ ಬಗ್ಗೆ ಹೇಳಿದ್ರು. ಈ ರೀತಿ ಹೇಳ್ತಾ ಅವ್ರಿಗೆ ಒಂದು ಶಿಷ್ಯರಾಗಿ ಹೇಗಿರ್ಬೇಕು ಅಂತ ಹೇಳಿದ್ರು. ತೀರ್ಥ ಸ್ಥಳದ ಒಂದು ಮಹಾತ್ಮೆನ ತಿಳಿಸಿದ್ರು.
ತೀರ್ಥಸ್ಥಳ ಅಂದ್ರೆ ಅವರು ನಾವಿವಾಗ ತೀರ್ಥ ಸ್ಥಳಕ್ಕೆ ಹೋಗ್ತೀವಿ, ನಾವು ಬರೇ ಶುದ್ಧರಾಗಕ್ಕೆ ಒಂದು ಏನು ಆ ತೀರ್ಥಸ್ಥಳದಲ್ಲಿ ನೀರಿದೆ, ಆ ನೀರಲ್ಲಿ ನಾವು ನಮ್ ಪಾಪ ಕಳ್ಕೋಬೇಕು ನೀರಲ್ಲಿ ಮುಳುಗಿ ಅಂತ ಹೋದ್ರೆ ಅದು ಕತ್ತೆಗಳು ಮತ್ತೆ ದನಗಳ ತರ ಆಗತ್ತೆ ಅನ್ನೋದನ್ನ ಹೇಳಿದ್ರು. ಆ ರೀತಿ ನಾವು ತೀರ್ಥಸ್ಥಳ ಅಂದ್ರೆ ನಮ್ಗೆ ಹೋಗ್ಬೇಕಲ್ಲಿ, ಅಲ್ಲಿ ಒಂದು ಸಾಧುಗಳು ಗುರುಗಳು ಅಲ್ಲಿ ವಿದ್ವಾಂಸರು ಇರ್ತಾರೆ. ತೀರ್ಥ ಸ್ಥಳದ ಮಹಾತ್ಮೆ ತಿಳಿಸ್ತಾ ಇದ್ದಾರೆ. ಅಲ್ಲಿ ಅವರಿಗೆ ತೀರ್ಥ ಸ್ಥಳ ಅಂದ್ರೆ ಏನು ಗೊತ್ತಿರೋದಿಲ್ಲ. ಅದಕ್ಕೆ ಅವರಿಗೆ ಫಸ್ಟ್ ಬೇಸಿಕ್ಸ್ ಗಳು ಹೇಳ್ತಾ ಇದ್ದಾರೆ ಪ್ರಭುಪಾದ್ರಲ್ಲಿ. ಅಂದ್ರೆ ತೀರ್ಥ ಸ್ಥಳದಲ್ಲಿ ನಾವು ಹೋಗ್ತೀವಿ, ಇವಾಗ ನಮ್ ಪಾಪ ಕಳ್ಕೊಬೇಕಂದ್ರೆ ನೀರಲ್ಲಿ ಮುಳುಗ್ಬೇಕು, ನದಿಯಲ್ಲಿ ಸ್ನಾನ ಮಾಡಿದ್ರೆ ನಮ್ಗೆ ಪಾಪ ಹೋಗುತ್ತೆ ಅಂತ ಮುಳುಗ್ ಬಂದ್ರೆ ನಮ್ಗೆ ಅದು ಒಂದು ಕತ್ತೆಗಳ ತರ ದನಗಳ ತರ. ಇವಾಗ ಅದನ್ನ ಆ ತರ ಮಾಡಬಾರ್ದು, ನಮ್ ಜ್ಞಾನ ಪಡ್ಕೊಳಕ್ ಹೋಗ್ಬೇಕು, ಅಲ್ಲಿನ ತೀರ್ಥ ಸ್ಥಳದ ಮಹಾತ್ಮೆ ತಿಳ್ಕೊಬೇಕು. ಆ ಮಹಾತ್ಮೆ ತಿಳ್ಕೊಂಡಾಗ ನಾವು ಆ ಭಗವಂತನ್ಗೆ ಹತ್ರ ಆಗ್ತೀವಿ ಅಂತ ಹೇಳ್ಬಿಟ್ಟು ಅವರ ಒಂದು ಬೃಂದಾವನದಲ್ಲಿ ಅವರಿಗೆ ಸಂತೋಷ ಇದೆ, ಬೃಂದಾವನದ ಬಗ್ಗೆ ಅಲ್ಲಿ ಅವ್ರಿಗೆ ಹೇಗೆ ಕೃಷ್ಣನ ಒಂದು ಪೂಜೆ ಮಾಡೋದಕ್ಕೆ ಅವ್ರ ವ್ಯವಸ್ಥೆ ಇದೆ, ಅಲ್ಲಿ ತುಂಬಾ ಸಂತೋಷ ಇದೆ ನನಗೆ ಅಂತ ತಿಳಿಸಿದ್ರು. ಅಲ್ಲಿ ನನ್ಗೆ ಬೃಂದಾವನದಲ್ಲಿ ನನಗೆ ತುಂಬಾ ಸಂತೋಷ, ತುಂಬಾ ಪ್ರೀತಿ, ನನಗೆ ಪ್ರೀತಿಯಾದ ಸ್ಥಳ. ಅಲ್ಲಿ ನನಗೆ ಕೃಷ್ಣನಿಗೆ ಎಷ್ಟು ಬೇಕೋ ಅಷ್ಟು ಸಂಪೂರ್ಣವಾಗಿ ನಾನು ಬೃಂದಾವನದಲ್ಲಿ ಕೃಷ್ಣನ ಸೇವೆ ಮಾಡ್ಬೋದು ಅಂತ ಹೇಳಿದ್ರು. ಅದಕ್ಕೊಂದು ಪ್ರಶ್ನೆನ ಕೇಳಿದ್ರು, ಹಾಗಾದ್ರೆ ನೀವ್ ಯಾಕೆ ಇಲ್ಲಿದ್ದೀರಾ ಅಂತ. ಅವಾಗ ಹೇಳಿದ್ರು, ನಮ್ಮ ಗುರುಗಳು ಆಜ್ಞೆಯಂಗೆ ಬಂದಿದ್ದೀನಿ, ಇಲ್ಲಿ ನಿಮಗೊಂದು ವಿಷಯ ತಂದಿದ್ದೀನಿ, ನಿಮಗೊಂದು ಮೆಸೇಜ್ ತಂದಿದ್ದೀನಿ. ನಿಮಗೆ ಮೆಸೇಜ್ ಮುಖಾಂತರ ನಮ್ ಗುರುಗಳು ನಿಮ್ಗೆ ಮೆಸೇಜ್ ಕೊಡಕ್ ಹೇಳಿದ್ದಾರೆ, ಮತ್ತೆ ನಿಮ್ಗೆ ಕೃಷ್ಣ ಪ್ರಜ್ಞೆನ ನಿಮಗೆ ಕೊಡಕ್ ಹೇಳಿದ್ದಾರೆ, ಅದಕ್ಕಾಗಿ ಬಂದಿದ್ದೀನಿ ಅಂತ ಹೇಳಿದ್ರು. ಅವಾಗ ಒಂದು ತೀರ್ಥ ಸ್ಥಳದ ಮಾತನ್ನ ತಿಳಿಸಿದ್ರು. ಮತ್ತೆ ಅಲ್ಲಿ ಅವರಿಗೆ ರಾಮಮೂರ್ತಿ ಮಿಶ್ರಾ ಹತ್ರ ಬಂದಿರೋ ಒಮ್ಮೆ ರಾಬರ್ಟ್ ನೆಲ್ಸನ್ ಅಂತ ರಾಮಮೂರ್ತಿ ಮಿಶ್ರಾ ಕಡೆ ಬಂದಿರ್ತಾರೆ. ಅವರು ಇವರಿಗೆ ಪರಿಚಯ ಆಗ್ತಾರೆ, ಅಲ್ಲಿಗೆ ಬರ್ತಾರೆ, ಭೇಟಿ ಆಗ್ತಾರೆ. ಅವರು 307 ಇದಕ್ಕೆ ಹೇಗೆ ಅವರಿಗೆ ರಾಮಮೂರ್ತಿ ಮಿಶ್ರಾ ಇವರಿಗೆ ಯಾಕೆ ಪ್ರಭುಪಾದರಿಗೆ ಆಕರ್ಷಣೆ ಆಗ್ತಾರೆ ಅಂದ್ರೆ, ಅವರು ಒಂದು ಸರಿ ರಾಮಮೂರ್ತಿ ಮಿಶ್ರಾ ಅವರು ಒಂದು ಇದು ಏನಂತಾರೆ ಸತ್ಸಂಗದಲ್ಲಿ ಅವರು ಒಂದು ಪ್ರವಚನ ಮಾಡ್ತಾ ಇರ್ತಾರೆ. ಆ ಒಂದು ಪ್ರವಚನದಲ್ಲಿ ಅವ್ರಿಗೆ ಏನಾಗತ್ತೆ, ಇವ್ರನ್ನ ನೋಡ್ತಾರೆ ರಾಬರ್ಟ್ ಅವರು ಪ್ರಭುಪಾದ್ರನ್ನ ನೋಡಿದಾಗ ಅವ್ರಿಗೆ ಪ್ರಭುಪಾದ್ರ ಮೇಲೆ ಗೌರವ ಬರುತ್ತೆ. ಇವ್ರು ಯಾರು ತುಂಬಾ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ಗುರು ಆಗಿದ್ದಾರೆ, ವ್ಯಕ್ತಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ನೋಡಿ ಅವ್ರಿಗೆ ಆಕರ್ಷಣೆ ಆಗುತ್ತೆ. ಪ್ರಭುಪಾದ್ರ ಮೇಲೆ ಅವ್ರು ಯಾಕೆ ಆಕರ್ಷಣೆ ಮಾಡ್ಕೊಂತಾರೆ ಅಂದ್ರೆ, ಅವ್ರಿಗೆ ಇವ್ರು ಪ್ರಭುಪಾದ್ರು ಇವಾಗ ಎಲ್ಲ ಬಂದಿರೋದು ಈಗಿನ ಒಂದು ಯುವ ಪೀಳಿಗೆಗೆ ಒಂದು ಸಂದೇಶ ಕೊಡೋದಕ್ಕೆ ಅನ್ನೋ ಒಂದು ವಿಷಯ ಗೊತ್ತಾಗತ್ತೆ. ಯಾಕೆ ರಾಮಮೂರ್ತಿ ಮಿಶ್ರಾ ಅವರು ಎಲ್ಲ ಒಂದು ಅವ್ರದ್ದು ಉಪದೇಶ ಒಂದು ಪ್ರವಚನ ಆದ್ಮೇಲೆ ಇವರಿಗೆ ಪ್ರಭುಪಾದ್ರಿಗೆ ಒಂದು ಸಂಕೀರ್ತನೆ ಮಾತಾಡೋದಕ್ಕೆ ಹೇಳ್ತಾರೆ. ಅವರು ಸ್ವಲ್ಪ ಮಾತಾಡಿ ಇರ್ತಾರೆ. ಅವ್ರ ಮಾತು ಇವರಿಗೆ ಗಮನ ಸೆಳೆಯುತ್ತೆ. ರಾಬರ್ಟ್ ನೆಲ್ಸನ್ಗೆ ಏನಿರುತ್ತೆ ಆ ಮಾತಲ್ಲಿ ಅಂದ್ರೆ, ಅವರು ಒಂದು ಇವಾಗಿನ ಯುವ ಪೀಳಿಗೆಗೆ ಒಂದು ಉದ್ಧಾರ ಮಾಡೋ ಒಂದು ಇದು ಮನಸ್ಸಿದೆ ಅನ್ನೋದೇ ಅವ್ರಿಗೆ ಗೊತ್ತಾಗತ್ತೆ ರಾಬರ್ಟ್ಗೆ. ಅದಕ್ಕಾಗಿ ಅವರು ರಾಬರ್ಟ್ ಏನ್ ಮಾಡ್ತಾರೆ, ಇವ್ರಿಗೆ ಇವರು ಒಂದು ಕೊಠಡಿಗೆ ಭೇಟಿ ಆಗೋದಕ್ಕೆ ಬರ್ತಾರೆ. ತುಂಬಾ ಇಷ್ಟಪಟ್ಟು ಬರ್ತಾರೆ. ರಾಬರ್ಟ್ ಹೇಗಿರ್ತಾರೆ ಅಂದ್ರೆ, ಅವರು ಒಂದು ಹಳ್ಳಿಯವರು ಪ್ರಜ್ಞಾವಂತ ಅಂದ್ರೆ ಅವ್ರಿಗೆ ಅಷ್ಟೊಂದು ಜಾಣ ಇರಲ್ಲ, ಮುಗ್ಧ ಅಂದ್ರೆ ಹಾಗಂತ ಹಿಪ್ಪಿಗಳ ತರ ಅಮೆರಿಕದಲ್ಲಿ ಇರೋ ಒಂದು ಯುವ ಪೀಳಿಗೆ 20 ವರ್ಷ ವಯಸ್ಸಿರುತ್ತೆ ರಾಬರ್ಟ್ ನೆಲ್ಸನ್ಗೆ. ಅವ್ರಿಗೆ ಅಮೆರಿಕನ್ ಹುಡುಗರ ತರ ಒಂದು ಬೇರೆ ವ್ಯಸನಕ್ಕೆ ಅಂಟ್ಕೊಂಡಿರಲ್ಲ. ಅವರು ತುಂಬಾ ಒಂದು ಆಧ್ಯಾತ್ಮಿಕದ ಕಡೆ ಗಮನ ಇರುತ್ತೆ, ತಿಳ್ಕೋಬೇಕು, ಭಕ್ತಿ ಇರುತ್ತೆ, ಭಕ್ತಿ ಬಗ್ಗೆ ಕೇಳ್ಬೇಕು ಅನ್ನೋದಿರುತ್ತೆ. ಅದಕ್ಕೆ ಅವರು ರಾಮಮೂರ್ತಿ ಮಿಶ್ರಾ ಅವ್ರ ಉಪನ್ಯಾಸನ ಕೇಳ್ತಾ ಇರ್ತಾರೆ ಅಲ್ಲಿ ಬಂದು ರಾಮಮೂರ್ತಿ ಮಿಶ್ರಾ ಹತ್ರ. ಅದೇ ರೀತಿ ಇವರ ಒಂದು ನಮ್ಮ ಪ್ರಭುಪಾದರ ಒಂದು ವ್ಯಕ್ತಿತ್ವ ಅವ್ರಿಗೊಂದು ಅಟ್ರಾಕ್ಷನ್ ಆಗುತ್ತೆ, ಒಂದು ಪ್ರಭಾವಿತರಾಗಿ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ಅವರಿಗೆ ಪ್ರಭುಪಾದ್ರನ್ನ ಮಾತಾಡಿಸ್ತಾರೆ. ಯುವಕರಿಗೆ, ತರುಣರಿಗೆ ಇವರು ಕೃಷ್ಣ ಪ್ರಜ್ಞೆ ಹರಡೋ ಉದ್ದೇಶ ಇದೆ, ಅವ್ರಿಗೆ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಪ್ರಭುಪಾದ್ರ ಕಡೆ ಗಮನ ಸೆಳೆದು ಅಲ್ಲಿಗೆ ಬರ್ತಾರೆ. ಇಷ್ಟು 8 ಮಿಲಿಯನ್ ಅಮೆರಿಕದಲ್ಲಿರೋ ಜನಗಳಲ್ಲಿ ಈಗ ರಾಬರ್ಟ್ ಮಾತ್ರ ಪ್ರಭುಪಾದ್ರಿಗೆ ಸಹಾಯಕ್ಕೆ ಇವಾಗ ಬಂದಿದ್ದಾರೆ.
ಅಷ್ಟು ಅಮೆರಿಕದಲ್ಲಿ ಅಷ್ಟು ಜನಸಂಖ್ಯೆಯಲ್ಲಿ ಇರುವಂತ ಜನ ಇರುವಂತ ಜಾಗದಲ್ಲಿ ಒಬ್ರು ಇವಾಗ ಪ್ರಭುಪಾದರಿಗೆ ಒಂದು ಪ್ರಭುಪಾದರ ಒಂದು ಸೇವೆಗೆ ಅಂತ ಪ್ರಭುಪಾದರಿಗೆ ಕಂಡ ಪ್ರೀತಿಯಿಂದ ಬಂದಿರೋಂತ ಒಬ್ರು ಮೊದಲನೇವ್ರು ಇವರು. ಅವರು ಅವ್ರಿಗೆ ಅಂದ್ರೆ ಇವರು ತುಂಬಾ ಏನು ಒಂದು ಮುಗ್ಧ ಏನೊಂದು ಗೊತ್ತಿಲ್ಲ, ಯಾವ್ದೋ ಒಂದು ಚಿಕ್ಕದ ಒಂದು ಡಿಗ್ರಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಏನು ಅಂತ ಯಾರು ಪ್ರಭಾವಿತ ಮನುಷ್ಯನೂ ಪರಿಚಯ ಇಲ್ಲ. ಯಾರಿಗೆ ರಾಬರ್ಟ್ಗೆ ಅವರು ಪ್ರಜ್ಞಾ ಅಷ್ಟು ಏನು ಜಾಣ ಇಲ್ಲ, ಯಾವ್ದೋ ಒಂದು ಚಿಕ್ಕ ಡಿಗ್ರಿ ಮಾಡ್ಕೊಂಡು ಅವನಿಗೆ ಬರೀ ರೆಕಾರ್ಡಿಂಗ್ ಮಾಡೋ ಒಂದು ನಾಲೆಡ್ಜ್ ಇದೆ, ರೆಕಾರ್ಡಿಂಗ್ ಮಾಡ್ಬೇಕು ಅದ್ ಮಾತ್ರ ಒಂದು ಚಿಕ್ಕದಾಗಿ ಗೊತ್ತಿದೆ. ಅವರು ರಾಬರ್ಟ್ ಅವರು ಏನ್ ಮಾಡ್ತಾರೆ, ಅವರು ಪ್ರಭುಪಾದ್ರ ರೂಮಲ್ಲಿ ಬಂದ್ಬಿಟ್ಟಾಗ ಅವರು ಪ್ರಭುಪಾದ್ರಿಗೆ ಮಾತಾಡಿಸಿ ಹೇಳ್ತಾರ. ಪ್ರಭುಪಾದ್ರ ಜೊತೆ ತುಂಬಾ ಹೊತ್ತು ಮಾತಾಡ್ತಾರೆ. ಒಬ್ರು ತರುಣ, ಇವ್ರಿಗೂ ಅವ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಪ್ರಭುಪಾದ್ರು ತುಂಬಾ ಪ್ರಜ್ಞಾವಂತರು, ಇವರು ಅಷ್ಟು ಒಂದು ಜಾಣ ಇಲ್ಲ. ಪ್ರಜ್ಞೆ ಅಂದ್ರೆ ಇದೆ, ಅಷ್ಟು ಬುದ್ಧಿವಂತ ಇಲ್ಲ, ಮುಗ್ಧ ಇದ್ದಾರೆ. ಅಂದ್ರೆ ಯಾವುದೇ ಒಂದು ವ್ಯಸನಕ್ಕೆ ಒಳಗಾಗಿಲ್ಲ. ಇಬ್ರಿಗೂ ಒಂದು ವಿರುದ್ಧವಾದ ಕಾಂಬಿನೇಷನ್ ಇದೆ, ಪ್ರಭುಪಾದ್ರಿಗೂ ರಾಬರ್ಟ್ಗೂ. ಆದ್ರೆ ಅವರು ತುಂಬಾ ಪ್ರಭುಪಾದ್ರಿ ಎತ್ತರವಾದ ಒಂದು ಹರೇ ಕೃಷ್ಣ ಸ್ಯಾನ್ಸ್ಕ್ರಿಟ್ ಕಾಲರ್ ಪ್ರಭುಪಾದ್ರು. ಇವರು ಏನು ಅಂತ ಜಾಣ ಇಲ್ಲ, ಒಂದು ಮಾತಿನಲ್ಲೂ ಜಾಣ ಇಲ್ಲ. ಒಂದೇನು ಆ ರೀತಿ ಒಂದು ಡೆಡ್ ಆಪೋಸಿಟ್ ಕಾಂಬಿನೇಷನ್ ಇವಾಗ ಇಬ್ರುನು ಈ ರೀತಿ ಒಂದು ಕೊಠಡಿಯಲ್ಲಿ ಮಾತಾಡ್ತಾ ಇರ್ತಾರೆ. ಅಂದ್ರೆ ಅವರೇ ಹೇಳಿದ್ದಾರೆ, ರಾಬರ್ಟ್ ನೆಲ್ಸನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಆ ಕೊಠಡಿ ಹೇಗಿತ್ತು ಅಂದ್ರೆ, ಪ್ರಭುಪಾದ್ರು ಇದ್ದಿದ್ದು ಬಚ್ಚಲಿರ್ಲಿಲ್ಲ, ಕುರ್ಚಿ ಇರ್ಲಿಲ್ಲ, ಹಾಸಿಗೆ ಇರ್ಲಿಲ್ಲ, ದೂರವಾಣಿ ಇರ್ಲಿಲ್ಲ, ಭೀಕರ ಕಪ್ಪು ಬಣ್ಣ ಬಳದಿದ್ರು, ಅಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇರ್ಲಿಲ್ಲ ಅಂತ ಅವ್ರು ಕೂಡ ಅವರೇ ಹೇಳಿರೋದಿದ್ನ ಅವರೇ ಹೇಳ್ಕೊಂಡಿದ್ದಾರೆ. ಪ್ರಭುಪಾದ್ರು ರಾಬರ್ಟ್ಗೆ ಭಾಗವತದ ಪ್ರತಿಗಳನ್ನ ತೋರಿಸ್ತಾರೆ. 3 ಅವ್ರು ಏನು ಭಾಷಾಂತರ ಮಾಡಿರೋ ಒಂದು ಇರುತ್ತೆ ಅದನ್ನ ತೋರಿಸ್ತಾರೆ. ಅದನ್ನ ರಾಬರ್ಟ್ ಅವರು ತಗೊಂತಾರೆ. ರಾಬರ್ಟ್ ನೆಲ್ಸನ್ ಅವರು ಅದನ್ನ ಕೊಂಡ್ಕೊಂತಾರೆ. ಅದನ್ನ $16.50 ಅದನ್ನ ಕೊಂಡ್ಕೊಂತಾರೆ. ಪ್ರಭುಪಾದ್ರಿಗೆ ಅದು ಕೊಡ್ಬೇಕಾದ್ರೆ ತುಂಬಾ ಸಂತೋಷ ಆಗತ್ತೆ. ಏನು ತುಂಬಾ ಒಂದು ಮುಖದಲ್ಲಿ ಮಂದಹಾಸ ತುಂಬ್ಕೊಂತಾರೆ. ಅದನ್ನ ಕೊಡ್ಬೇಕಾದದ್ದು. ಅದ್ರ ಜೊತೆ ಒಂದು ಹರೇ ಕೃಷ್ಣ ಮಹಾಮಂತ್ರ ಮುದ್ರಿಸಿರೋ ಒಂದು ಲೆಟರ್ನು ಕೊಡ್ತಾರೆ ಪ್ರಭುಪಾದ್ರು. ಯಾಕೆಂದ್ರೆ ಫಸ್ಟ್ ಟೈಮ್ ಒಬ್ರಿಗೆ ಅವರು ಹರೇ ಕೃಷ್ಣದ ಬಗ್ಗೆ ಹೇಳ್ತಾ ಇದ್ದಾರೆ, ಮತ್ತೆ ಅವ್ರಿಗೆ ಪ್ರೀತಿಯಿಂದ ಒಬ್ರು ಬಂದಿದ್ದಾರೆ, ಅವ್ರನ್ನ ಭೇಟಿ ಮಾಡಿ ತುಂಬಾ ಒಂದು ತಕ್ಷಣ ಅವ್ರಿಗೆ ಅವ್ರದ್ದು ಬುಕ್ಗಳನ್ನ ತಗೊಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಇವಾಗ ನನಗೆ ಏಜ್ ಆಗ್ತಾ ಇದೆ ಪ್ರಭುಪಾದ್ರಿಗೆ, ನಮ್ಗೆ ಗೊತ್ತಿರಂಗೆ ಅವ್ರು ಇಳಿ ವಯಸ್ಸಲ್ಲಿ ಹೋಗಿದ್ದಾರೆ, ಯಾವ ವಯಸ್ಸಲ್ಲಿ ತುಂಬಾ ಕಷ್ಟಪಟ್ಟು ಹೋಗಿದ್ದಾರೆ. ಅವ್ರಿಗೆ ಇಂಥ ವಯಸ್ಸಲ್ಲಿ ನನ್ಗೆ ಈಗ ಆಗ್ತೈತೆ, ನನ್ಗೆ ಏನಾದ್ರು ಮಾಡಿ ನನ್ ಕೃಷ್ಣ ಪ್ರಜ್ಞೆನ ಒಬ್ರಿಗಾದ್ರೂ ನಾನು ಹಂಚಬೇಕು ಅನ್ನೋ ಒಂದು ತರ ಇದೆ ಮನೋಭಾವ. ಈಗ ಒಬ್ರಿಗಾದ್ರೂ ನಾನು ಕೃಷ್ಣ ಪ್ರಜ್ಞೆ ಕೊಡ್ಬೇಕು, ನನ್ ವಯಸ್ಸಾಗ್ತಾ ಇದೆ, ನಾನು ಎಷ್ಟು ದಿವಸ ಇರ್ತೀನಿ, ನಾನು ಬಂದಿರೋ ಕೆಲಸ ನಾನು ನಮ್ ಗುರುಗಳಿಗೆ ಹೇಳಿರೋ ಮಾತು ಕೊಟ್ಟಿರೋ ತರ ನಾನು ಮಾಡ್ಬೇಕು, ನನ್ನ ಒಂದು ಗುರಿನ ನಾನು ನೆರವೇರಿಸ್ಬೇಕು ಅಂತ ಇಲ್ಲಿ ಪ್ರಭುಪಾದ್ರ ಅವರು ಇವಾಗ ಅವರಿಗೆ ಕೊಟ್ಟಾಗ ತುಂಬಾ ಸಂತೋಷ ಆಗತ್ತೆ. ಏನೋ ಒಂದು ಮುಖ್ಯವಾದ ಒಂದು ಅಮೂಲ್ಯವಾದ ಕೊಟ್ರೇನೋ ಅಂತ ಒಂದು ಸಂತೋಷ ಆಗತ್ತೆ ಅವ್ನ್ ಕೊಂಡ್ಕೊಂಡಾಗ. ಅದನ್ನ ಕೊಟ್ಮೇಲೆ ಅವರು ತುಂಬಾ ಹೊತ್ತು ಅವ್ರ ಜೊತೆ ಮಾತಾಡ್ತಾರೆ. ತುಂಬಾ ಹೊತ್ತು ಒಬ್ರಿಗೂ ಅವ್ರ ಗುರುಗಳ ಬಗ್ಗೆ ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳ್ತಾರೆ, ಆಮೇಲೆ ನಿತ್ಯಾನಂದ್ರ ಬಗ್ಗೆನೂ ಹೇಳ್ತಾರೆ. ರಾಬರ್ಟ್ ರಾಮಮೂರ್ತಿ ಮಿಶ್ರದಲ್ಲಿ ಇದ್ದಾಗಲೇ ಅವ್ರ ಲೈಬ್ರರಿಯಲ್ಲೇ ಎಲ್ಲ ನೋಡಿರ್ತಾರೆ. ಇದು ಅರ್ಜುನ ಮತ್ತೆ ಚೈತನ್ಯ ಮಹಾಪ್ರಭುಗಳದ್ದು ಅಲ್ಲಿ ಇಟ್ಟಿರ್ತಾರೆ ಲೈಬ್ರರಿಯಲ್ಲಿ ಬುಕ್ಸ್ ಎಲ್ಲ, ಅದೆಲ್ಲ ನೋಡಿರ್ತಾರೆ. ಸ್ವಲ್ಪ ಅವ್ರಿಗೆ ಏನೋ ಒಂದು ತಿಳ್ಕೊಳ್ಳೋ ಒಂದು ಕುತೂಹಲನೂ ಇರುತ್ತೆ. ಇಲ್ಲಿ ಚೈತನ್ಯ ಪ್ರಭುಗಳ ಲೀಲೆ ಬಗ್ಗೆ ಎಲ್ಲ ಮಾತಾಡ್ತಾರೆ. ಇವರು ಒಟ್ಟಿಗೆ ಕುತ್ಕೊಂಡು ಆ ಚಿಕ್ಕ ರೂಮ್ ನಲ್ಲಿ ಒಂದು ಚಿಕ್ಕ ಮನೆ ಮೇಲೆ ಅವರು ಬಳಿ, ಆಮೇಲೆ ಅವ್ರಿಗೆ ಪ್ರಭುಪಾದ್ರಿಗೂ ಒಂದು ಟೈರ್ಡ್ ಆಗಿರುತ್ತೆ, ದಣಿವಾಗಿರುತ್ತೆ. ಇಬ್ರುನು ಒಂದ್ ಸ್ವಲ್ಪ ಹೊತ್ತು ವಿಶ್ರಾಂತಿಗೆ ಅಂತ ಮಲ್ಕೊಂತಾರೆ. ಆದ್ರೆ ಪ್ರಭುಪಾದ್ರು ತಕ್ಷಣ ಎದ್ದೇಳ್ತಾರೆ. ಸ್ವಲ್ಪ ಹೊತ್ತಷ್ಟೇ ಅವ್ರು ವಿಶ್ರಾಂತಿ, ಆಮೇಲೆ ಅವರು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅಷ್ಟು ಅವರು ಅವರ ಒಂದು ಏನಿದೆ ಒಂದು ಗುರಿ, ನಾನು ಅದನ್ನ ಮುಗಿಸ್ಬೇಕು ಅನ್ನೋದ್ರಲ್ಲಿ ಅಷ್ಟು ನಿದ್ರೆ ಕೂಡ ಮಾಡ್ತಾ ಇಲ್ಲ ಅವರು ಸರಿಯಾಗಿ. ಅವರು ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ಬಗ್ಗೆ ಮಾತಾಡ್ತಾರೆ, ಎಲ್ಲ ಹೇಳ್ತಾರೆ. ಅವನ್ಗೆ ಏನೂ ಗೊತ್ತೇ ಇರಲ್ಲ, ಆದ್ರೂನು ಎಲ್ಲ ಒಂದು ಚಿತ್ರಗಳನ್ನ ನೋಡ್ತಾನೆ. ಸಂಸ್ಕೃತದಲ್ಲಿ ಕೆಲವು ವಿಷಯ ಹೇಳ್ದಾಗ ಅವನಿಗೆ ಅಷ್ಟೇನು ಅರ್ಥ ಆಗಲ್ಲ, ಆದ್ರೂನು ಅವನು ಅರ್ಥ ಆಗದಿದ್ರು ಅವನ್ಗೆ ಅದು ಅದ್ ಏನ್ ಹೇಳ್ತಾ ಇದಾರೆ, ನಾವು ಶುದ್ಧ ಭಕ್ತರು ಏನಾದ್ರು ಹೇಳ್ದಾಗ ನಮ್ಗೆ ಅರ್ಥ ಆಗದಿದ್ರು ಒಂದ್ ರೀತಿ ಸಂತೋಷ ಅಂತೂ ಸಿಗತ್ತೆ. ಆ ರೀತಿ ಅವನ್ಗೆ ರಾಬರ್ಟ್ಗುನು ಪ್ರಭುಪಾದ್ರ ಮೇಲೆ ಪ್ರೀತಿ ಇದೆ.
ವಿಶ್ವಾಸ ಇದೆ, ಅವ್ರಿಗೆ ಸೇವೆ ಮಾಡ್ಬೇಕು ಅಂತ ಬಂದಿದ್ದಾನೆ. ಒಂದ್ ರೀತಿ ಅವ್ರಿಗೆ ಅವ್ರ ಹತ್ರ ಅವನು ಒಂದು ಪ್ರಭಾವಿತನಾಗಿ ಬಂದಿದ್ದಾನೆ. ಅವನ್ಗೆ ಪ್ರೀತಿ ಮತ್ತೆ ವಿಶ್ವಾಸದಿಂದ ಪ್ರಭುಪಾದ್ರ ಹತ್ರ ಬಂದಿರೋದು. ಇಲ್ಲಿ ರಾಬರ್ಟ್ ಇಟ್ಕೊಂಡಿದ್ದು ಏನಂದ್ರೆ ಅವನ್ಗೆ ಕೊನೆ ಪಕ್ಷ ಇಲ್ಲಿ ಯಾರಿಗಾದ್ರೂ ನಾವು ಅಂದ್ರೆ ಇಲ್ಲಿ ಅವರು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಇಬ್ರು ಮಾತಾಡಿದಾಗ ಅವ್ರು ಹೇಳ್ತಾರೆ, ನಾವು ಚೈತನ್ಯರ ಬಗ್ಗೆ ಹೇಳ್ತಾ ನಮ್ಮ ಒಂದು ಜೀವನದಲ್ಲಿ ನಾವು ಮುಖ್ಯವಾದ ಒಂದು ಉದ್ದೇಶಗಳು ಏನಿದೆ, ಒಂದು ಜೀವನದಲ್ಲಿ ಯಾರಿಗೇ ಆಗ್ಲಿ ಅವರ ಜೀವನ ಒಂದು ಹುಟ್ಟಿದಾಗ ಅವ್ರದ್ದು ಮುಖ್ಯವಾದ ಉದ್ದೇಶಗಳ ಬಗ್ಗೆ ತಿಳಿಸ್ತಾರೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳಿದ್ಮೇಲೆ ಏನು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಜೀವನವನ್ನೇ ಕೃಷ್ಣ ಪ್ರಜ್ಞೆಗೆ ಮುಡುಪಾಗಿಡ್ಬೇಕು. ಅದು ನಮ್ ಕೈನಲ್ಲಿ ಆಗ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು, ನಾವು ಒಂದು ಗಳಿಸಿದ ಹಣನ ಕೃಷ್ಣ ಪ್ರಜ್ಞೆಗೆ ಅಂತ ವಿನಿಯೋಗಿಸ್ಬೇಕು. ಆಮೇಲೆ ಮೂರನೇದು ಅದು ಆಗ್ಲಿಲ್ಲ ಅಂದ್ರೆ ಒಂದು ನಮ್ಗಿರುವಂತ ಜಾಣ್ಮೆ, ಆ ಜಾಣ್ಮೆನಲ್ಲಿ ಕೃಷ್ಣ ಒಂದು ಏನು ಭಗವಂತ ಅವ್ರಿಗೆ ಕೃಷ್ಣ ಪ್ರಜ್ಞೆಗೆ ಏನಾದ್ರೂ ಕೆಲಸ ಯಾವ್ದ್ರಲ್ಲಾದ್ರೂ ನಾಲೆಡ್ಜ್ ಇರೋದ್ರಲ್ಲಿ, ಜಾಣ್ಮೆ ಇರೋದ್ರಲ್ಲಿ, ಏನೋ ಒಂದು ಡಿಸೈನ್ ಮಾಡೋದ್ರಲ್ಲೋ, ಪೇಂಟ್ ಮಾಡೋದ್ರಲ್ಲೋ, ಡ್ರಾಯಿಂಗ್ ಮಾಡೋದ್ರಲ್ಲೋ, ಇಲ್ಲ ಏನೋ ಒಂದು ಕೃಷ್ಣ ಪ್ರಜ್ಞೆ ಹರಡೋದಕ್ಕೆ ಇರುವಂತ ಒಂದು ಪೆಕ್ಯುಲರ್ ನಾಲೆಡ್ಜ್ ಇರೋದ್ರ ಜಾಣ್ಮೆನಲ್ಲಿ ಅದನ್ನ ಕೃಷ್ಣ ಪ್ರಜ್ಞೆ ವಿನಿಯೋಗಿಸ್ಬೇಕು. ಮತ್ತೆ ಇಲ್ಲ ಅಂದ್ರೆ ಯಾವ್ದಾದ್ರು ಮಾತುಗಳು ಚೆನ್ನಾಗಿ ಬರ್ತಾ ಇದ್ರೆ ಕೃಷ್ಣನ ಸಂದೇಶವನ್ನ ಹರಡೋದು ಹೇಳೋದಕ್ಕೆ, ಅದನ್ನ ಬೇರೆಯವ್ರಿಗೆ ತಿಳಿಸೋದಕ್ಕೆ, ಇದರಿಂದ ಕೃಷ್ಣ ಪ್ರಜ್ಞೆ ಹರಡೋದಕ್ಕಾಗತ್ತೆ. ಈ 4 ನಮ್ಮ ಯಾವ್ದಾದ್ರು ಈ 4 ಮಾಡ್ಬೋದು ಜೀವನದಲ್ಲಿ. ಆಗ್ಲಿಲ್ಲ ಅಂದ್ರೆ ಕಡೆ ಪಕ್ಷ ಒಂದನ್ನಾದ್ರೂ ನಾವು ಜೀವನದಲ್ಲಿ ನಮ್ಮ ಮುಖ್ಯ ಉದ್ದೇಶವಾಗಿ ನಾವು ತಗೋಬೇಕು ಅನ್ನೋದನ್ನ ಚೈತನ್ಯ ಮಹಾಪ್ರಭುಗಳಿಗೆ ಕೃಷ್ಣ ಪ್ರಜ್ಞೆ ಎಲ್ಲಾರು ತಗೋಬೇಕು ಅನ್ನೋದಿತ್ತು. ಅದನ್ನ ಅವರು ತಿಳಿಸ್ತಾರೆ. ಭಾರತದಲ್ಲಿ ಹುಟ್ಟಿದವ್ರು ಎಲ್ಲರೂ ಕೃಷ್ಣ ಪ್ರಜ್ಞೆ ಹರಡ್ಬೇಕು, ಎಲ್ಲರಿಗೂ ಸೇರ್ಬೇಕು ಅನ್ನೋದು ಚೈತನ್ಯ ಮಹಾಪ್ರಭುಗಳ ಗುರಿಯಾಗಿತ್ತು. ಅದನ್ನ ಇಲ್ಲಿ ಪ್ರಭುಪಾದರು ಅವನಿಗೆ ಹೇಳ್ತಾರೆ ರಾಬರ್ಟ್ಗೆ. ಅದನ್ನ ಅವನ್ಗೆ ಬರ್ತಾ ಇರೋದು ಒಂದೇ ಕೆಲಸ ಇರುತ್ತೆ ರಾಬರ್ಟ್ಗೆ. ಅವನು ನಿರುದ್ಯೋಗಿ, ಅವನು ಗೌರ್ಮೆಂಟ್ ಕೊಟ್ಟಿರೋ ನಿರುದ್ಯೋಗಿಗಳಲ್ಲಿ ಅಮೆರಿಕದಲ್ಲಿ ಹಣ ಕೊಡ್ತಾರೆ ಕೆಲಸ ಇಲ್ಲ ಅಂದ್ರೆ. ಆ ಒಂದು ಹಣದಲ್ಲಿ ಅವನು ಜೀವನ ಮಾಡ್ತಿದ್ದಾನೆ. ಆ ಒಂದು ಹಣನ ಅವನು ಈಗ ಪ್ರಭುಪಾದರಿಗೆ ಆ ಹಣದಲ್ಲಿ ಅವನು ಏನಾದ್ರು ಸಹಾಯ ಮಾಡ್ಬೇಕಾಗಿದೆ, ಬೇರೆ ಏನು ಇಲ್ಲ. ಅವನಿಗೆ ಆ ಪ್ರಭಾವಿತ ವ್ಯಕ್ತಿಗಳ ಬಗ್ಗೆನೂ ಪರಿಚಯ ಇಲ್ಲ, ಅವನಿಗೆ ಯಾವ ಜಾಣ್ತನೂ ಇಲ್ಲ. ಒಂದೇ ಜಾಣ್ತನ ಇದೆ, ರೆಕಾರ್ಡಿಂಗ್ ಮಾಡೋದು. ಅದಕ್ಕೆ ಅವನು ರೆಕಾರ್ಡಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಪ್ರಭುಪಾದರನ್ನ ರೆಕಾರ್ಡಿಂಗ್ ಮಾಡಾದ್ರೂ ಒಂದು ಆಲ್ಬಮ್ ಮಾಡ್ಬೋದು, ನಾನ್ ರೆಕಾರ್ಡಿಂಗ್ ನಲ್ಲೇನೆ ಪ್ರಭುಪಾದರಿಗೆ ಸಹಾಯ ಮಾಡ್ಬೇಕು ಅಂತ. ಆದ್ರೆ ಪ್ರಭುಪಾದರಿಗೆ ಆ ಸಹಾಯ ಬೇಕಾಗಿಲ್ಲ, ಅದೇನೋ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬೇಕಾಗಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿಲ್ಲ. ಅವ್ರಿಗೆ ಕೃಷ್ಣ ಪ್ರಜ್ಞೆ ಆಡ್ಬೇಕಾದ್ರೆ ಅವನಿಗಿರೋ ಉತ್ಸಾಹದಲ್ಲಿ ಅವನ್ಗೆ ಅದನ್ನ ಪ್ರೋತ್ಸಾಹಿಸ್ತಾರೆ. ಆಯ್ತು ರೆಕಾರ್ಡಿಂಗ್ ಮಾಡೋದಕ್ಕೆ, ಅದಕ್ಕೆ ಅವನು ಧ್ವನಿ ಮುದ್ರಣ ಮಾಡೋಣ ಅಂದಾಗ ಅದಕ್ಕೆ ಅವರು ಅವನ್ಗೆ ನಿರುತ್ಸಾಹಗೊಳಿಸೋದು ಬೇಡ ಅಂತ ಅವನಿಗೆ ಪ್ರೋತ್ಸಾಹ ಕೊಡ್ತಾರೆ. ಈ ರೀತಿ ಅವನ ಜೊತೆ ಎಲ್ಲ ಏನು ಸಹಾಯ ಅಂದ್ರೆ ಎಲ್ಲ ಅಮೆರಿಕದಲ್ಲಿ ಇವಾಗ ಅವರು ಪ್ರಭುಪಾದ್ರ ಉದ್ದೇಶ ಏನಿದೆ, ಅವ್ರದ್ದು ಕೃಷ್ಣ ಪ್ರಜ್ಞೆ ಹರಡೋದಕ್ಕೆ ಒಂದು ಬಿಲ್ಡಿಂಗ್ ಬೇಕಾಗಿದೆ. ಆ ಚಿಕ್ಕ ಕೋಣೆಯಲ್ಲಿ ತುಂಬಾ ಕಷ್ಟ ಇದೆ. ಅದಕ್ಕೆ ಬೀದಿಯಲ್ಲಿ ಒಂದು ಬಿಲ್ಡಿಂಗ್ ಹುಡುಕೋದಕ್ಕೆ ಪ್ರಯತ್ನದಲ್ಲಿ ಮುಂದುವರಿತಾರೆ. ಈಗ ಒಂದು ದೊಡ್ಡ ಬಿಲ್ಡಿಂಗ್ ಆ ರಿಯಲ್ ಎಸ್ಟೇಟ್ ಕಂಪನಿ ಹತ್ರ ಎಲ್ಲ ಕರ್ಕೊಂಡು ಹೋಗ್ತಾರೆ ಪ್ರಭುಪಾದನ್ನ. ಆದ್ರೆ ಇದೇ ರೀತಿ ಹೋಗ್ಬೇಕಾದ್ರೆ ಫಸ್ಟ್ ಧ್ವನಿ ಮುದ್ರಣ ಕಂಪನಿ ಕರ್ಕೊಂಡು ಹೋಗ್ತಾರೆ ಪ್ರಭುಪಾದ್ನ. ಅಲ್ಲಿ ಈ ಆಲ್ಬಮ್ ಮಾಡೋದೇ ಒಂದು ಉದ್ದೇಶದಲ್ಲಿ ವ್ಯಾಪಾರಿಗೆ ಅಲ್ಲಿನವನು ವ್ಯಾಪಾರಿ ಬುದ್ಧಿ, ಅವನು ಸಣ್ಣತನ ಮಾಡ್ಬಿಡ್ತಾರೆ. ಧ್ವನಿಸುರುಳಿ ಮಾಡ್ಕೊಡೋದಕ್ಕೆ ಹೇಳಿದಾಗ ಅವನು ಹಾಗಲ್ಲ ಅಂತ ಹೇಳ್ತಾರೆ. ಧ್ವನಿಸುರುಳಿ ಮಾಡೋದಕ್ಕೆ ಒಪ್ಪೋದಿಲ್ಲ, ಯಾಕಂದ್ರೆ ವ್ಯಾಪಾರಿಗಳಲ್ಲಿ ಇರುತ್ತಲ್ವಾ, ಇದು ಗೊತ್ತಾಗತ್ತೆ, ಇದು ವ್ಯಾಪಾರಿಗಳಂದ್ರೆ ಅವರು ಲಾಭಕ್ಕೇನೆ ಇರ್ತಾರೆ. ಆ ರೀತಿ ಅವರು ಧ್ವನಿಸುರುಳಿ ಮಾಡೋದಕ್ಕೆ ಒಪ್ಪೋದಿಲ್ಲ. ಈ ರೀತಿ ಮತ್ತೆ ದೊಡ್ಡ ರಿಯಲ್ ಎಸ್ಟೇಟ್ ಬಿಲ್ಡಿಂಗ್ ಹತ್ರ ಎಲ್ಲ ಕರ್ಕೊಂಡು ಹೋಗ್ತಾರೆ. ದೊಡ್ಡ ಬಿಲ್ಡಿಂಗ್ ತೋರಿಸ್ತಾರೆ. ಅಲ್ಲೆಲ್ಲ ಹೋದಾಗ ಪ್ರಭುಪಾದರಿಗೆ ಈ ಒಂದು ಬಿಲ್ಡಿಂಗ್ ನಲ್ಲಿ ನಾನು ಕೃಷ್ಣ ಪ್ರಜ್ಞೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಾಡೋದಕ್ಕೆ ಬಿಲ್ಡಿಂಗ್ ಚೆನ್ನಾಗಿದೆ. ಆದ್ರೆ ಆರ್ಥಿಕವಾಗಿ ಪ್ರಭುಪಾದ್ರ ಹತ್ರ ಏನೂ ಇಲ್ಲ, ಯಾವುದೇ ಒಂದು ಆರ್ಥಿಕದಲ್ಲಿ ಅವರು ಏನು ದುಡ್ಡಿಲ್ಲ, ಏನು ಇಲ್ಲ. ಈ ರೀತಿ ಇದ್ದಾಗ ಅವರು ಹೇಗೆ ಅದನ್ನ ತಗೊಳ್ಳೋದು? ಅಲ್ಲಿ ಕೇಳಿದಾಗ ಬಿಲ್ಡಿಂಗ್ ರೇಟು ತುಂಬಾ ಜಾಸ್ತಿ ಇರುತ್ತೆ. ಅದು ತುಂಬಾ ಕಷ್ಟ ಆಗತ್ತೆ ಅವ್ರಿಗೆ. ಆರ್ಥಿಕದಲ್ಲಿ ದುಡ್ಡಿನ ಬೆಂಬಲ ಇಲ್ಲ, ದುಡ್ಡು ಕಡಿಮೆ ಇದ್ದಾಗ ಏನೂ ಇಲ್ಲ. ಅವ್ರಿಗಿರೋದು ಕೃಷ್ಣ ಎಲ್ಲಾದ್ರೂ ಸಹಾಯ ಮಾಡ್ತಾನೆ, ಯಾರಾದ್ರೂ ನಮ್ಗೆ ಬಿಲ್ಡಿಂಗ್ ನ ಕೊಡ್ಬೋದು. ಆದ್ರೆ ಇಲ್ಲಿ ದುಡ್ಡಿಲ್ಲ, ಆರ್ಥಿಕವಾಗಿ ಏನೂ ಬೆಂಬಲ ಇಲ್ಲ, ಅವ್ರಿಗೆ ಯಾರೂ ಗೊತ್ತಿಲ್ಲ. ಆದ್ರೂ ಅವ್ರಿಗೆ ಉತ್ಸಾಹ ತುಂಬಾ ಇದೆ, ನಾನು ಏನಾದ್ರೂ ಮಾಡಿ ನಾನು ಕೃಷ್ಣ ಪ್ರಜ್ಞೆನ ಹರಡ್ಬೇಕಿಲ್ಲಿ ಅನ್ನೋದು. ಅವರು ಇಲ್ದಿದ್ರು ದೊಡ್ಡ ಬಿಲ್ಡಿಂಗ್ಗಳು, ಹೋಟೆಲ್ಗಳು ಹುಡುಕ್ತಾ ಇದ್ದಾರೆ ಕೃಷ್ಣ ಪ್ರಜ್ಞೆಗೆ ಹರಡೋದಕ್ಕೆ ಜಾಗ. ಇಲ್ಲಿ ಏನಾದ್ರು ಪ್ರವಚನ ಮಾಡಕ್ ನನಗೆ ಇಲ್ಲಿ ಜಾಗ ಸಿಗುತ್ತಾ ಅಂತೇಳಿ. ಆದ್ರೆ ಸಿಗುತ್ತೆ, ಆದ್ರೆ ತುಂಬಾ ರೇಟ್ ಹೇಳ್ತಾ ಇದ್ದಾರೆ. ರಾಬರ್ಟ್ ತುಂಬಾ
ಈ ರೀತಿ ಒಂದು ಇಬ್ರು ಜೊತೆನಲ್ಲಿ ಎಲ್ಲ ಒಂದು ಅಮೆರಿಕ ಬೀದಿಯಲ್ಲಿ ಹುಡುಕ್ತಾ ಇದ್ದಾರೆ, ಏನಾದ್ರೂ ಮಾಡಕ್ಕಾಗತ್ತಾ ಅಂತ ಹೇಳಿ. ಒಂದು ಬಾರಿ ರಾಬರ್ಟ್ಗೆ ಈ ರೀತಿ ಎಲ್ಲಾ ಬಿಲ್ಡಿಂಗ್ ನೋಡ್ಕೊಂಡ್ ಬಂದು ಅಲ್ದಾಡ್ ಬರ್ತಾನೆ. ಚಪಾತಿ ಮಾಡೋದಕ್ಕೆ ಇಷ್ಟ ಆಗತ್ತೆ, ಕಲ್ತ್ಕೋಬೇಕಂತ ರಾಬರ್ಟ್ಗೆ. ಅವರು ಪ್ರಭುಪಾದಕ್ಕೆ ಕೇಳ್ತಾರೆ, ಚಪಾತಿ ಮಾಡೋದನ್ನ ನನಗೆ ಹೇಳ್ಕೊಡ್ಬೇಕಂತ. ಆಗ ಅವ್ರು ಹೇಳ್ತಾರೆ, ಚಪಾತಿ ಮಾಡೋದು ಹೇಳ್ಕೊಡ್ಬೇಕಂದ್ರೆ ನನ್ಗೆ $100 ಕೊಡ್ಬೇಕು ನೀನು ಅಂತ. ಅದಕ್ಕೆ ಅವ್ರು ಅವನ ಹತ್ರ ದುಡ್ಡೇ ಇಲ್ಲ, ಅವನು ಹೇಗೆ ಕೊಡಕ್ಕಾಗತ್ತೆ. ಅವಾಗ ಪ್ರಭುಪಾದ್ರು ಹೇಳ್ತಾರೆ, ಫಸ್ಟ್ ಚಪಾತಿ ಮಾಡ್ಬೇಕಂತ ನೀನ್ ಕೈ ತೊಳ್ಕೊಬೇಕು. ಕೈ ತೊಳ್ಕೊಂಡ್ಬಿಟ್ಟು ನೀನು ಕೈ ತೊಳ್ಕೊಂಡ್ಬದು ಮಾಡೋದಕ್ ಮುಂಚೆ ಚಿಕ್ಕದು ಒಂದು ಸ್ವಚ್ಛತೆನ ಹೇಳ್ಕೊಡ್ತಾ ಇದ್ದಾರೆ ಪ್ರಭುಪಾದ್ರು. ಕೈ ತೊಳ್ಕೊಂಡ್ ಮಾಡ್ಬೇಕು, ಕೈ ತೊಳ್ಕೊಂಡು ಏನಾರು ಕೆಲಸ ಮಾಡ್ಬೇಕಾದ್ರೆ ಕೈ ತೊಳ್ಕೊಬೇಕು, ಮಾಡಿದಾದ್ಮೇಲೆ ಮುಂಚೆ ಕೈ ತೊಳ್ಕೊಬೇಕು, ಮಾಡಿದಾದ್ಮೇಲೆ ಕೈ ತೊಳ್ಕೊಬೇಕು, ಮತ್ತೆ ಬಲ್ಗೈಯಲ್ಲೇ ಊಟ ಮಾಡ್ಬೇಕು. ಈ ತರದ್ದೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ಚಪಾತಿ ಮಾಡೋದನ್ನು ಹೇಳ್ಕೊಡ್ತಾರೆ, ಅದನ್ನ ಹೇಗೆ ಬೇಯಿಸ್ಬೇಕು, ಹೇಗೆ ಸುಡ್ಬೇಕು ಎಲ್ಲ ಹೇಳ್ಕೊಡ್ತಾರೆ. ಅವನು ಅವರಿಗೆ ಒಂದು ಅವನಿಗೆ ಇರೋ ಒಂದು ಹಣದಲ್ಲಿ ಆರೆಂಜ್ ಟೀ ಶರ್ಟು, ಅಡಿಗೆ ಮಾಡೋದಕ್ಕೆ ಸಾಮಗ್ರಿಗಳು ಏನೇನ್ ಬೇಕೋ ಎಷ್ಟಾಗುತ್ತೋ ಅಷ್ಟನ್ನ ಅವನು ಸಾಮಗ್ರಿಗಳನ್ನು ತಂದು ಕೊಡ್ತಾರೆ. ಮೊದಲು ಶುಚಿತ್ವ ಹೇಳ್ಕೊಟ್ಮೇಲೆ ಅವನಿಗೆ ಅವರು ಪ್ರಭುಪಾದ್ರು ಅವನಿಗೆ ಮತ್ ಅಲ್ಲಿ ಹರೇ ಕೃಷ್ಣ, ರಾಬರ್ಟ್ ಒಂದು ಸಾಫ್ಟ್ ಪರ್ಸನ್ ರಾಬರ್ಟ್ ಇರ್ತಾರೆ. ಹರೇ ಕೃಷ್ಣ ಮಾತಾಜಿ, ನಿಲ್ಲಿಸ್ಲಾ? ಹರೇ ಕೃಷ್ಣ. ಹಾರ್ವೆ ಅನ್ನೋರು ಪರಿಚಯ ಆಗ್ತಾರೆ. ಈಗೇನೆ ಪ್ಯಾರಾಡಾಕ್ಸ್ ಟೈಮ್ ಆಯ್ತಲ್ವಾ ಮಾತಾಜಿ? ಹರೇ ಕೃಷ್ಣ. ಅಲ್ಲ ಕರೆಂಟ್ ಹೋಯ್ತು ನಂದು, ಒಂದು ಸಿಗ್ನಲ್. ನೀವು ಅದನ್ನ ಕ್ಲೋಸ್ ಮಾಡಿ ಮಾತಾಜಿ, 5 ನಿಮಿಷ ಮುಂದೆ ಕಂಪ್ಲೀಟ್ ಮಾಡ್ಬಿಡ್ಲಾ? ಓಕೆ. ಅದೇ ರೀತಿ ಅವರು ಈ ರೀತಿ ಹೋಟೆಲ್ ಕೊಲಂಬಿಯಾದಲ್ಲಿ ಹೋಗ್ತಾರೆ. ಅಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ, ಚೆನ್ನಾಗಿರುತ್ತೆ ಎಲ್ಲ ರೂಮು. ಅದು ತಗೊಳೋದಕ್ಕಾಗಲ್ಲ, ರೇಟ್ ಜಾಸ್ತಿ ಇದೆ ಅಂತ ಗೊತ್ತಾಗತ್ತೆ. ಈ ರೀತಿ ಮತ್ತೆ ಪ್ಯಾರಾಡಾಕ್ಸ್ ಅನ್ನೋ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪ್ಯಾರಾಡಾಕ್ಸ್ ರೆಸ್ಟೋರೆಂಟ್ ಅಂದ್ರೆ ಅದು ಸ್ಪಿರಿಚುವಲ್ ಡಿಸ್ಕಷನ್ ಪ್ಲೇಸ್ ಇರುತ್ತೆ. ಅದು ಅಲ್ಲಿಗೆ ಹೋದಾಗ ಅಲ್ಲಿ ಟೇಬಲ್ ಚೇರ್ ಎಲ್ಲ ಇರುತ್ತೆ, ಎಷ್ಟು ಬೇಕಾದ್ರೂ ಟೀ ಕುಡಿಬಹುದು ಪ್ಯಾರಾಡಾಕ್ಸ್ ರೆಸ್ಟೋರೆಂಟ್ ಅಲ್ಲಿ. ಅಲ್ಲಿ ಟೀ ಎಲ್ಲ, ಅಲ್ಲಿ ಒಂದು ಸ್ಪಿರಿಚುವಲ್ ಡಿಸ್ಕಷನ್ ಒಂದು ಜಾಗ ಅದು. ಅಲ್ಲಿ ಯಾರು ಎಷ್ಟೊತ್ತಾದ್ರೂ ಕುತ್ಕೊಂಡು ಡಿಸ್ಕಷನ್ ಮಾಡ್ಬೋದು, ಯಾರು ಏನು ಹೇಳೋದಿಲ್ಲ. ಆದ್ರೆ ಅಲ್ಲಿ ಒಬ್ಬ ಹಾರ್ವಿ ಅನ್ನೋರು ಪರಿಚಯ ಆಗ್ತಾರೆ. ಆ ಹಾರ್ವಿನೂ ಕೂಡ ರಾಮಮೂರ್ತಿ ಮಿಶ್ರ ಒಂದು ಸ್ಟುಡಿಯೋದಲ್ಲಿ ಬರ್ತಾ ಇರ್ತಾರೆ. ಅವರುನು ರಾಮಮೂರ್ತಿ ಅವ್ರ ಮಿಶ್ರ ಅವ್ರ ಒಂದು ಉಪನ್ಯಾಸಗಳು ಕೇಳಕ್ ಬರ್ತಾ ಇರ್ತಾರೆ. ಅವರಲ್ಲಿ ಪ್ರಭುಪಾದ ನೋಡ್ಬಿಟ್ಟು ತುಂಬಾ ಸಂತೋಷ ಆಗುತ್ತೆ. ಅವರು ಬಿಲ್ಗೆ ಪರಿಚಯ ಮಾಡ್ಕೊಡ್ತಾರೆ. ಇವ್ರು ತುಂಬಾ ಒಂದು ಮುಖ್ಯವಾದ ವ್ಯಕ್ತಿ, ಇವ್ರು ತುಂಬಾ ಎಲ್ಲ ತಿಳ್ಕೊಂಡಿರೋ ವ್ಯಕ್ತಿ ಅಂತೇಳಿ ಅವರ ಬಗ್ಗೆ, ಪ್ರಭುಪಾದ್ರ ಬಗ್ಗೆ ಎಲ್ಲರಿಗೂ ಹೇಳ್ತಾರೆ. ಇಲ್ಲಿ ನಮ್ಮ ಭಾರತ ದೇಶದಿಂದ ನಮ್ಗೆ ಕೃಷ್ಣ ಪ್ರಜ್ಞೆನ ಹರಡೋದಕ್ಕೆ ಅಂತ ನಮಗ್ ಬಂದಿರೋ ಅಂತ ಒಂದು ಮುಖ್ಯವಾದ ವ್ಯಕ್ತಿ ಅಂತ ಅಲ್ಲಿರೋರ್ಗೆಲ್ಲ ಹೇಳ್ತಾರೆ. ಬಿಲ್ಲುನು ಅವ್ರನ್ನ ನೋಡಿ ಅವ್ರಿಗೂ ತುಂಬಾ ಸಂತೋಷ ಆಗತ್ತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಶೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಎಲ್ಲರೂ ಅಟೆಂಡೆನ್ಸ್ ಮಾತಾಜಿ ಎಂಡ್ ಮಾಡ್ತೀರಾ ನೀವೇನೆ? ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ.